Masterclass in association with Apple Pie presents Masterclass Chef of the Year Season 2 powered by Aruna Masala. Taste and trust since 1980. Dawat Biryani Rice, the finest. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶಶಿ ಸೋಪ್ ಹಾಗೂ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ನಮ್ಮ ದೇಶದ ಉದ್ದಗಲಕ್ಕೂ ಹೋದಂತೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಎಲ್ಲಿ ಹೋದ್ರೂ ಅಲ್ಲಿಯ ಆಚಾರ ವಿಚಾರ, ಭಾಷೆ, ಆಹಾರ ಪದ್ಧತಿಯಲ್ಲಿ ವೈವಿಧ್ಯತೆ ಇದ್ರೂ ಅದರ ಸ್ವಾದ ಮಾತ್ರ ಮನತುಂಬುವಂಥದ್ದು. ನಮ್ಮ ಈ ಭವ್ಯ ಭಾರತದಲ್ಲಿ ಭೋಜನವೂ ಒಂದು ಹಬ್ಬ ಇದ್ದಂತೆ. ಭೋಜನ ಮಾನವನ ಉದರದಿಂದ ಹಿಡಿದು ಹೃದಯಕ್ಕೆ ಹೋಗುವ ದಾರಿನೂ ಹೌದು. ಇದು ಸಂಬಂಧಗಳನ್ನ ಬೆಸೆಯುತ್ತೆ, ಮಿತ್ರರನ್ನ ಒಂದುಗೂಡಿಸುತ್ತೆ. ಊಟ ಬಲ್ಲವನಿಗೆ ರೋಗ ಇಲ್ಲ ಎಂಬ ನಾಣ್ಣುಡಿಯಂತೆ ಉತ್ತಮ ಆಹಾರದಿಂದ ಆರೋಗ್ಯನೂ ಉತ್ತಮವಾಗಿರುತ್ತೆ. ಪ್ರತಿನಿತ್ಯ ಮನೆಯಲ್ಲಿ ತಯಾರಾಗೋ ಅಡುಗೆಯಿಂದ ಹಿಡಿದು ಔತಣಕೂಟಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ತಯಾರಾಗುವ ಅಡುಗೆಯ ಖಾದ್ಯಗಳ ರುಚಿ ವಿಭಿನ್ನ. ವಿವಿಧ ಖಾದ್ಯಗಳನ್ನು ತಯಾರಿಸಿ ಇದನ್ನೇ ಉದ್ಯೋಗವಾಗಿಸಿ ಹೊಟ್ಟೆ ತುಂಬಿಸುವವರು ಅದೆಷ್ಟೋ. ಮನೆಯಲ್ಲಿ ಗೃಹಿಣಿಯರು, ಹೋಮ್ ಶೆಫ್ಸ್, ರೆಸ್ಟೋರೆಂಟ್ಗಳಲ್ಲಿ ಶೆಫ್ ತಮ್ಮ ಕೈ ರುಚಿಯನ್ನ ಉಣಬಡಿಸ್ತಾರೆ. ಒಬ್ಬ ಶೆಫ್ ಆಗೋದು ಅಂತ ಹೇಳಿದ್ರೆ ಅದು ಕೇವಲ ಒಂದು ವೃತ್ತಿಯಲ್ಲ, ಅದು ಒಂದು ರೀತಿಯ ಪ್ಯಾಷನ್, ಸತತ ಪ್ರಯತ್ನಗಳ ಹಾದಿ. ಈ ಹಾದಿಯ ಕೀ ಇಂಗ್ರೀಡಿಯೆಂಟ್ ಪ್ರೆಸಿಷನ್. ತಮ್ಮ ಭಾವನೆಗಳನ್ನ ಆಹಾರದ ಮೂಲಕ ಪ್ಲೇಟ್ನಲ್ಲಿ ಇರಿಸುವವರು. ಇದರಿಂದಲೇ ಹೆಸರು ಗಳಿಸಿದ ಅದೆಷ್ಟೋ ಶೆಫ್ಗಳನ್ನ ನಾವು ನೋಡಬಹುದು. ಯಾವುದೇ ಡಿಶ್ ಅನ್ನು ಪ್ಲೇಟ್ನಲ್ಲಿ ಇರಿಸಿದಾಗ ಅದು ಕಣ್ಣಿಗೆ, ನಾಲಿಗೆಗೆ ಹಾಗೂ ಉದರಕ್ಕೆ ತಂಪು ನೀಡುವಂತಿರಬೇಕು. ಇವೆಲ್ಲವನ್ನು ತಮ್ಮ ಅನುಭವದ ಮೂಲಕ ಕೂಲಂಕುಷವಾಗಿ ತೂಗಿ ಅಳೆದು ಪರೀಕ್ಷಿಸುವ ನಮ್ಮ ಜಡ್ಜ್ಗಳ್ಯಾರು? ಬನ್ನಿ ನೋಡೋಣ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಸುಮಾರು 24 ವರ್ಷಗಳ ಅನುಭವವಿರುವ ಐಟಿಸಿ ಗ್ರೂಪ್, ದ ಒಬೆರಾಯ್, ಬೆಸ್ಟ್ ವೆಸ್ಟರ್ನ್, ಮಹೀಂದ್ರಾ ಗ್ರೂಪ್ ಆಫ್ ಹಾಲಿಡೇ ರೆಸಾರ್ಟ್ನಲ್ಲಿ ಸತತವಾಗಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಮಂಗಳೂರಿನ ಓಷಿಯನ್ ಪರ್ಲ್ನಲ್ಲಿ 9 ವರ್ಷಗಳಿಂದ ತಮ್ಮ ಪರಿಶ್ರಮ ಹಾಗೂ ಹೊಸ ರುಚಿಯ ಆವಿಷ್ಕಾರಗಳಿಂದ ತಮ್ಮ ಗ್ರಾಹಕರ ಮೆಚ್ಚುಗೆಯನ್ನ ಪಡೆಯುತ್ತಾ ಬಂದ ಎಕ್ಸಿಕ್ಯೂಟಿವ್ ಶೆಫ್ ದೇವಬ್ರತ್ ಮಂಡಲ್. ಕಾಂಟಿನೆಂಟಲ್ ಹಾಗೂ ಲಕ್ನವಿ ಕ್ಯೂಸಿನ್ಸ್ ಇವರ ಸ್ಪೆಷಾಲಿಟಿ. ಪ್ರಿಸಿಷನ್ ಹಾಗೂ ಇನ್ನೋವೇಷನ್ ಇವರ ಕೀ ಇಂಗ್ರೀಡಿಯೆಂಟ್ಸ್. ಮನೆ ಹಾಗೂ ತಮ್ಮ ಫ್ಯಾಮಿಲಿ ಬಿಸಿನೆಸ್ ಅನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ತಮ್ಮ ರೆಸ್ಟೋರೆಂಟ್ನಲ್ಲಿ ಸೀಕ್ರೆಟ್ ಮಸಾಲಾಗಳನ್ನು ತಾವೇ ತಯಾರಿಸಿ ಬರುವಂಥ ಗ್ರಾಹಕರಿಗೆ ರುಚಿಯಾದ ಖಾದ್ಯಗಳನ್ನು ಉಣಬಡಿಸುವ ನಗುಮುಖದ ಪ್ರೊಪ್ರೈಟರ್ ಹಾಗೂ ಶೆಫ್ ಕೋಮಲ್ ಪ್ರಭು. ಟೇಸ್ಟ್ ಹಾಗೂ ಕ್ಲೆನ್ಲಿನೆಸ್ ಇವರ ಕೀ ಇಂಗ್ರೀಡಿಯೆಂಟ್ಸ್. ಕಳೆದ ಸೀಸನ್ನಲ್ಲಿ ಅದೆಷ್ಟೋ ಹೋಮ್ ಕುಕ್ಸ್ ತಮ್ಮ ಕೈರುಚಿಯನ್ನ ಪ್ರದರ್ಶಿಸಿ ನಮ್ಮ ಜಡ್ಜ್ಗಳ ಅನುಭವಗಳನ್ನು ಪಡೆದು ವಿಜೇತರು ಆಗಿದ್ದಾರೆ. ಇಲ್ಲಿಯ ಅನುಭವದೊಂದಿಗೆ ರಾಷ್ಟ್ರೀಯ ಮಟ್ಟದ ಕುಕಿಂಗ್ ಕಾಂಪಿಟಿಷನ್ಗಳಲ್ಲಿ ವಿಜೇತರಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಿತರು ಆಗಿದ್ದಾರೆ. ಈ ಸೀಸನ್ನಲ್ಲೂ ನಮ್ಮ ಮಂಗಳೂರು ಆಸುಪಾಸಿನ ಅದೆಷ್ಟೋ ಗೃಹಿಣಿಯರು, ವಿದ್ಯಾರ್ಥಿಗಳು
ಪುರುಷರು ಹೋಮ್ ಶೆಫ್ಸ್ ತಮ್ಮ ಕೈರುಚಿಯ ತಮ್ಮ ಪ್ಯಾಷನ್ನ ಅದೃಷ್ಟ ಪರೀಕ್ಷೆಗೆ ಬಂದಿದ್ದಾರೆ. ನೋಡೋಣ ಇವರಲ್ಲಿ ಯಾರೆಲ್ಲ ಮಾಸ್ಟರ್ ಕ್ಲಾಸ್ ಆಪ್ರಾನ್ನ ಹಕ್ಕುದಾರರಾಗ್ತಾರೆ ಅಂತ. ನಮಸ್ತೆ, ನಮಸ್ಕಾರ ಎಲ್ರಿಗೂ ಕೂಡ. ಅಡುಗೆ ಅಂತ ಹೇಳೋದೊಂದು ವಿಶಿಷ್ಟವಾದಂತಹ ಕಲೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆ ಕಲೆಯ ಮುಖಾಂತರ 4 ಜನರಿಗೂ ಖುಷಿನೂ ಸಿಗುತ್ತೆ, ಹೊಟ್ಟೆನೂ ತುಂಬುತ್ತೆ, ಮನಸ್ಸು ನೆಮ್ಮದಿಯಲ್ಲಿರುತ್ತೆ. ಸೊ ಇದು ಅಡುಗೆಯ ಪ್ರಯಾಣ ಅಂತ ಹೇಳ್ತಾರೆ. ಎಸ್, ಸೊ ಮ್ಯಾಂಗ್ಲೂರ್ಸ್ ಮೋಸ್ಟ್ ಅವೈಟೆಡ್ ಕುಕಿಂಗ್ ರಿಯಾಲಿಟಿ ಶೋ, that is Masterclass in association with Namma TV and Apple Ply presents Masterclass Chef of the Year Season 2, powered by Aruna Masalegalu Taste and Trust since 1980 and Davat Basmati Rice, the finest. ಹಾಗೇನೆ ನಮ್ಮ co-sponsors ಬಂದ್ಬಿಟ್ಟು ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್ ಭದ್ರಾವತಿ, ಹಾಗೇನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, IDS ದಿ ಇಂಡಿಯನ್ ಡಿಸೈನ್ ಸ್ಕೂಲ್, SM ಗ್ರೂಪ್ ಆಫ್ ಕಂಪನೀಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಜೊತೆಗೆ ಹನೀಫ್ ZMZ ಈವೆಂಟ್ಸ್, ಕೆ ಡೆಕಾರ್, ಜೊತೆಗೆ ಶುಗರ್ ಕ್ಲೌಡ್ ಬ್ರೌನೀಸ್, ಲಿಟಲ್ ಮ್ಯಾಂಗ್ಲೂರ್ ಹೋಮ್ ಸ್ಟೇ ಅಂಡ್ ಲಲಿತಾ ಜ್ಯುವೆಲ್ಲರಿ ಪ್ರೈವೇಟ್ ಲಿಮಿಟೆಡ್ ಅಂಡ್ ಶಶಿ ಸೋಪ್. ಸೊ ನಮ್ಮ ಮಾಸ್ಟರ್ ಕ್ಲಾಸ್ ಹಾಗೇನೆ ನಮ್ಮ ಟಿವಿ ಜೊತೆಗೆ ಆಪಲ್ ಪ್ಲೈ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಶೆಫ್ ಆಫ್ ದಿ ಇಯರ್ ಸೀಸನ್ 2ನ ಈ ಒಂದು ಜರ್ನಿಗೆ ಇನ್ನೂ ಸ್ವಲ್ಪ ಅದನ್ನು ಅಳತೆಯನ್ನ ನೋಡಿಕೊಂಡು ಅಲ್ಲಿರುವಂತಹ ಜಡ್ಜ್ಮೆಂಟ್ ಅನ್ನು ಕರೆಕ್ಟ್ ಆಗಿ ಜಡ್ಜ್ ಮಾಡುವಂತಹ ಒನ್ ಆಫ್ ದ ಟಫೆಸ್ಟ್ ಜಾಬ್ ಆಕ್ಚುಲಿ ಇದು. ಸೊ ಇದನ್ನು ಮಾಡಬೇಕಾದ್ರೆ ನಮಗೆ ತೀರ್ಪುಗಾರರು ಬೇಕೇ ಬೇಕು. ಅಂಡ್ ನಮ್ಮ ಈ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2ಗೆ 2 ಘಟಾನುಘಟಿಗಳಾದಂತಹ ಜಡ್ಜಸ್ಗಳು ಅಂತ ಹೇಳ್ಬೋದು. ಯಾಕಂತ ಘಟಾನುಘಟಿಗಳು ಯಾವ್ದ್ರಂತ ಅಂತ ಹೇಳಿದ್ರೆ ರುಚಿ ಮತ್ತು ಅಡುಗೆ ಮತ್ತೆ ಹಾಸ್ಪಿಟಾಲಿಟಿ ಎಲ್ಲದಕ್ಕೂ ಕೂಡ ನಂಬರ್ 1 ಅಲ್ಲಿರುವಂತಹ ಟಾಪ್ ರೇಟೆಡ್ ಕಂಪನೀಸ್ ಅಂತ ಹೇಳ್ಬಹುದು, ಹಾಸ್ಪಿಟಾಲಿಟಿ ಕಂಪನೀಸ್ ಅಂತ ಹೇಳ್ಬಹುದು. ದಟ್ ಇಸ್ ಒಂದು ದಿ ಓಷನ್ ಪರ್ಲ್, ಇನ್ನೊಂದು ದಿ ಮಹಾರಾಜ ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಇದರಲ್ಲಿ ಕೆಲಸ ಮಾಡ್ತಾ ಇರುವಂತಹ 2 ಅದ್ಭುತ ತೀರ್ಪುಗಾರರು ನಮ್ಮ ಜೊತೆಗೆ ಈ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2ಗೆ ತೀರ್ಪುಗಾರರಾಗಿ ಬರ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಜೊತೆಗೆ ದಿ ಓಷನ್ ಪರ್ಲ್ ನ ಎಕ್ಸಿಕ್ಯೂಟಿವ್ ಶೆಫ್ ಆದಂತಹ ಶೆಫ್ ಮಂಡಲ್ ಅವರು ಬರ್ತಾ ಇದ್ದಾರೆ. ಸೊ ಅವರನ್ನು ಇವತ್ತಿನ ಈ ಒಂದು ಆಡಿಷನ್ ರೌಂಡ್ ನ ಜೊತೆಗೆ ನಮ್ಮ ಈ ಜರ್ನಿಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಲೆಟ್ಸ್ ವೆಲ್ಕಮ್ our first and the finest judge, that is the executive chef of the Ocean Pearl, Chef Mandal, please. Yes sir, namaste, hi, welcome for Masterclass Chef of the Year Season 2. ಸರ್, ಹೇಗೆ ಅನಿಸ್ತಾ ಇದೆ ತಮಗೆ ಇಷ್ಟು ದೊಡ್ಡ ಜವಾಬ್ದಾರಿ? ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. Another responsibility to judge the contestant. Exactly. And I think, see, when we compare to other competitions or might be a reality show, ಅದು ಸ್ಪರ್ಧೆಗಳಾಗಿರ್ಬೋದು, ಅದನ್ನು ಈಸಿಲಿ ನಮಗೆ ಕಣ್ಣಲ್ಲೇ ನೋಡಿ ಜಡ್ಜ್ ಮಾಡ್ಬೋದು. ಬಟ್ ದಿಸ್ ಇಸ್ ನಾಟ್ ಓನ್ಲಿ ಒನ್ ಟಾಸ್ಕ್. ನಮ್ ಮೂಗಿಗೂ ಕೆಲಸ ಇದೆ, ಬಾಯಿಗೂ ಕೆಲಸ ಇದೆ, ನೋಡುವಂತಹ ಪ್ರೆಸೆಂಟೇಷನ್ಗೂ ಕೆಲಸ ಇದೆ. ಸೊ ಇಟ್ ಇಸ್ ಅ ಬಿಗ್ಗೆಸ್ಟ್ ಟಾಸ್ಕ್ ಆಕ್ಚುಲಿ. ಅವರಿಗೂ ಟಾಸ್ಕ್, ನಿಮ್ಗೂ ಟಾಸ್ಕ್. ನಾನಂತೂ ಸೇಫ್ ಅಷ್ಟೇ. ಬಟ್ ಎನಿವೇ, ಫಸ್ಟ್ ಆಫ್ ಆಲ್ ವಾರ್ಮ್ ವೆಲ್ಕಮ್ ಸರ್ ಫಾರ್ ಮಾಸ್ಟರ್ ಕ್ಲಾಸ್ ಆಫ್ ದಿ ಇಯರ್ ಸೀಸನ್ 2. ವಾಟ್ ಯು ಆರ್ ಲುಕಿಂಗ್ ಫಾರ್ into? We have judged the best contestants who can do the best journey and do the best, and we selected that people and made this career better. Right. ಏನ್ ಕ್ವಾಲಿಟೀಸ್ ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ ತಾವು? These are the different parameter we judge everything, like a taste, presentation, and the innovation. Okay. Everything, they take the mind and judge these things to perfection. And then I selected the people. Okay. So they are going to deserve that, ಅಲ್ವಾ? ಸೊ ಅವರು ಹೇಳುವ ಮಟ್ಟಿಗೆ ಎಷ್ಟು ವಿಭಿನ್ನವಾಗಿರುತ್ತೆ, ಎಷ್ಟು ವಿಶಿಷ್ಟವಾಗಿರುತ್ತೆ, ಎಷ್ಟು ರುಚಿಕರವಾಗಿರುತ್ತೆ, ಅವರು ಅದಕ್ಕೆ ಏಬಲ್ ಆಗ್ತಾರೆ. ದಿಸ್ ಇಸ್ ನಾಟ್ ದಟ್ ಯು ಆರ್ ಗೋಯಿಂಗ್ ಟು ಗಿವ್, ದಟ್ ದೇ ಹ್ಯಾವ್ ಟು ಅರ್ನ್, ಅಲ್ವಾ? ಡೆಫಿನೆಟ್ಲಿ ಒನ್ ಮೋರ್ ಟೈಮ್ ವಾರ್ಮ್ ವೆಲ್ಕಮ್ ಟು ಯು ಸರ್. ಅಂಡ್ ಅಲಾಂಗ್ ವಿತ್ ಯು ಇವ್ರ ಜೊತೆ ಇನ್ನೋರ್ವ ಜಡ್ಜ್ ಬರ್ತಾ ಇದ್ದಾರೆ. ಸೊ ಆಗ್ಲೇ ನಾನು ಹೇಳಿದಾಗೆ ಮಹಾರಾಜ ಫ್ಯಾಮಿಲಿ ರೆಸ್ಟೋರೆಂಟ್ ಏನಿದೆ ಇದರ ಓನರ್ ಪ್ರೊಪ್ರೈಟರ್ ಜೊತೆಗೆ ಒಂದು ಶೆಫ್ ಆಗೂ ಇದ್ದಾರೆ. ದಟ್ ಇಸ್ ಶೆಫ್ ಕೋಮಲ್ ಪ್ರಭು ಅವರು ಬರ್ತಾ ಇದ್ದಾರೆ. ಸೊ ಅವರು ಕೂಡ ನಮ್ಮ ಈ ಒಂದು ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2ನ ಇನ್ನೋರ್ವ ಜಡ್ಜ್ ಆಗಿ, ಅ ವೆರಿ ಬ್ರೈಟ್ ಅಂಡ್ ಸ್ಮೈಲಿಂಗ್ ಜಡ್ಜ್. ಅಂಡ್ ಡೆಫಿನೆಟ್ಲಿ ಎಷ್ಟು ಚೆನ್ನಾಗಿರುವಂತಹ ಸ್ಮೈಲ್ ಇದೆಯಾ ಅಷ್ಟೇ ಚೆನ್ನಾಗಿ ಜಡ್ಜ್ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ಕುಕ್ಕು ಮಾಡ್ತಾರೆ ಅವರು. ಶೆಫ್ ಬೇರೆ ಹೌದು. ಸೊ ಮಹಾರಾಜ ಫ್ಯಾಮಿಲಿ ರೆಸ್ಟೋರೆಂಟ್ ಎಲ್ಲಾ ಫ್ಯಾಮಿಲಿಗೂ ಹತ್ತಿರವಾದಂತಹ ರೆಸ್ಟೋರೆಂಟ್. ಅಂಡ್ ಇದ್ರ ಓನರ್ ಅಂಡ್ ದ ಶೆಫ್ ಕೋಮಲ್ ಪ್ರಭು. ವಾರ್ಮ್ ವೆಲ್ಕಮ್ ಟು ಯು ಮ್ಯಾಮ್. ಎಸ್ 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 ಎಸ್, a warm welcome to you ma'am
ಫಾರ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2. ಆ್ಯಂಡ್ ನಮ್ಗೆ ಗೊತ್ತೇ ಇದೆ ಮಹಾರಾಜ ಫ್ಯಾಮಿಲಿ ರೆಸ್ಟೋರೆಂಟ್ ಏನಿದೆ, ನಾನು ಒಮ್ಮೆ ವಿಸಿಟ್ ಮಾಡಿದ್ದೇನೆ. ಆ್ಯಂಡ್ ಅಲ್ಲಿಯ ಫುಡ್ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ಅಲ್ಲಿಯ ಶೆಫ್ ಆಗಿದ್ರ ಜೊತೆಗೆ ಅದಕ್ಕೊಂದು ಮ್ಯಾನೇಜ್ ಮಾಡುವಂಥ ಪ್ರೊಪ್ರೈಟರ್ ಬೇಡ ತಾವು. ಸೊ ಹಾಗಿರುವಾಗ ನಮ್ಮ ಸೌಭಾಗ್ಯ ತಾವು ಕೂಡ ಒಂದು ಜಡ್ಜ್ ಆಗಿ ನಮ್ಮ ಜೊತೆಗೆ ಈ ಜರ್ನಿಯಲ್ಲಿ ಸೇರ್ಕೊಳ್ತಾ ಇದ್ದೀರಾ. ಸೊ ಏನು ಅನಿಸ್ತಾ ಇದೆ ಮೇಡಮ್, ಆ್ಯಂಡ್ ವಾಟ್ ಯು ಆರ್ ಲುಕಿಂಗ್ ಇನ್ ಟು? ಈ ಒಂದು ಅಪರ್ಚುನಿಟಿ ಮಾಸ್ಟರ್ ಶೆಫ್ ಸೀಸನ್ 2 ಅವರು ಕೊಟ್ಟಿದ್ದಕ್ಕೆ ನನ್ನ ಹೃತ್ಪೂರ್ವಕವಾದ. ಫುಡ್ ಈಸ್ ಅನ್ ಆರ್ಟ್. ಎಕ್ಸಾಕ್ಟ್ಲಿ. ಆ್ಯಂಡ್ ವೆನ್ ಯು ಶೇರ್ ಇಟ್ ವಿತ್ ಅದರ್ಸ್, ಬೇರೆಯವರೊಟ್ಟಿಗೆ ಹಂಚುವಾಗ ಅದರ ಮೂಲ್ಯ ಜಾಸ್ತಿ ಆಗ್ತದೆ. ಕರೆಕ್ಟ್. ಇಂಥ ಒಂದು ಫೋರಮಲ್ಲಿ ನಾವು ಅದನ್ನು ಎಕ್ಸಿಬಿಟ್ ಮಾಡಿ ನಮ್ಮ ಒಂದು ಕೆಪಬಿಲಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಫುಡ್ ದಟ್ ಈಸ್ ಪ್ರೆಸೆಂಟೆಡ್, ಅಂದರೆ ಆ ಫುಡ್ ಖಾಲಿ ನೋಡಿದರೆ ಆಗೋದಿಲ್ಲ, ಅದನ್ನು ಟೇಸ್ಟ್ ಮಾಡಬೇಕು, ಅದನ್ನು ಇವ್ಯಾಲ್ಯುಯೇಟ್ ಮಾಡಬೇಕು. ಅಂತಹ ಒಂದು ಇಂಟ್ರೆಸ್ಟ್ ನಮ್ಮಲ್ಲಿ ಇದ್ದಾಗ ಅದನ್ನು ಎಕ್ಸಿಬಿಟ್ ಮಾಡಲಿಕ್ಕೆ ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್ ಅಲ್ವಾ? ಆ್ಯಂಡ್ ಡೆಫಿನೆಟ್ಲಿ ಮೇಡಮ್, ಸೀಸನ್ 1 ನಡೆದಿತ್ತು. ಆ್ಯಂಡ್ ಸೀಸನ್ 1 ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ವಿಜೇತರಾದಂತಹ ಒನ್ ಆಫ್ ದ ಕಂಟೆಸ್ಟೆಂಟ್ is gone to the next level and entire world is appreciating. ಸೊ ನಮ್ಮ ಟಿವಿ ಅಂತಹ ಒಂದು ಸುಂದರವಾದಂತಹ ಪ್ಲಾಟ್ಫಾರ್ಮಿಗೆ ನಮ್ಮ ಮಾಸ್ಟರ್ ಕ್ಲಾಸ್ ಆಗಿರ್ಬೋದು ಒಂದು ಒಳ್ಳೆ ವೇದಿಕೆ ಕೊಟ್ಟಿದೆ. ಅಂಡ್ ಈ ಬಾರಿ ನಮ್ಗೆ ಗೊತ್ತಿಲ್ಲ ಯಾರು ವಿಜೇತರಾಗ್ತಾರ ಅಂತ ಹೇಳಿ, ಬಟ್ ಸೊ ತಾವು ನಮ್ಮ ಕಂಟೆಸ್ಟೆಂಟ್ಸ್ಗಳಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಕಂಟೆಸ್ಟೆಂಟ್ಸಿಂದ ವಿವಿಧವಾದ ಪಾಕವನ್ನು ಎಕ್ಸಿಬಿಟ್ ಮಾಡುವುದನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ. ಎನಿವೆ, ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2ನ ಇಬ್ರು ಜಡ್ಜಸ್ಗಳು ಇದ್ದೀರಾ. ಮತ್ತೊಮ್ಮೆ ತಮ್ಮ ಇಬ್ಬರಿಗೂ ಕೂಡ ವಾರ್ಮ್ ವೆಲ್ಕಮ್, ಪ್ರೀತಿಯ ಸ್ವಾಗತ ನಮ್ಮ ಎಲ್ಲ ತಂಡದ ವತಿಯಿಂದ. ಆ್ಯಂಡ್ ನನ್ನ ಕಡೆಯಿಂದ ನಿಮ್ಮಿಬ್ಬರಿಗೂ ಕೂಡ ಆಲ್ ದ ಬೆಸ್ಟ್, ಯಾಕಂದ್ರೆ ದಟ್ ಇಸ್ ದ ಟಫೆಸ್ಟ್ ಜಾಬ್ ಆಕ್ಚುಲಿ, ಅಲ್ವಾ? ಸೊ ಎನಿವೆ, ತಮಗೋಸ್ಕರ ತಮ್ಮ ಸೀಟ್ ವೆಯ್ಟ್ ಮಾಡ್ತಾ ಇದೆ. ಆ್ಯಂಡ್ ಒನ್ ಮೋರ್ ಟೈಮ್ ವೆಲ್ಕಮ್ ಬೋತ್. ಥ್ಯಾಂಕ್ ಯು. ವಾವ್, ಫೈನಲಿ ಸೊ ಆಡಿಷನ್ ಡೇಟ್ ಅಂತೂ ಬಂದಿದೆ. ಸೊ ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಸೀಸನ್ 2. ಆ್ಯಂಡ್ ಇವತ್ತು ಆಡಿಷನ್ಗೆ ನಮ್ಮ ಮಂಗಳೂರಲ್ಲದೆ ಮಂಗಳೂರಿನ ಹೊರಗಡೆಯಿಂದಲೂ ಕೂಡ ಅದೆಷ್ಟೋ ಕಂಟೆಸ್ಟೆಂಟ್ಸ್ಗಳು ಬೇರೆ ಬೇರೆ ರೀತಿಯ ವೆರೈಟಿ ಡಿಶ್ ಮಾಡ್ತಾರೆ ಅಥವಾ ಏನು ಮಾಡ್ತಾರೆ ನನಗಂತೂ ಇದರ ಐಡಿಯಾನೇ ಇಲ್ಲ. ಬಟ್ ಆಡಿಷನ್ಸ್ಗೆ ನಮ್ಮ ಕಂಟೆಸ್ಟೆಂಟ್ಸ್ಗಳು ರೆಡಿ ಆಗಿದ್ದಾರೆ. ಆ್ಯಂಡ್ ನನಗನ್ನಿಸ್ತಾ ಕಿಚನ್ ಕೂಡ ಕ್ವೈಟ್ ಹ್ಯಾಪನಿಂಗ್ ಥರ ಇದೆ. ಆ್ಯಂಡ್ ಹ್ಯಾಪನಿಂಗ್ ಥರ ಡಿಶ್ ಅಂತೂ ಬಂದರೂ ನನಗಂತೂ ಖುಷಿ ಆಗುತ್ತೆ. ನೀವು ಕೂಡ ವೆಯ್ಟ್ ಮಾಡ್ತಾ ಇರಿ. ಬನ್ನಿ, ನಮ್ಮ ಮೊದಲ ಕಂಟೆಸ್ಟೆಂಟ್ ಆಡಿಷನ್ಗೆ ಬಂದಿದ್ದಾರೆ ಆ್ಯಂಡ್ ಆಲ್ ಸೆಟ್ ಆಗಿ ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಮೇಡಮ್. ಹಲೋ, ಹೌ ಆರ್ ಯು? ಐ ಆಮ್ ಗುಡ್. ಸೊ ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಶ್ರುತಿ ಅಂತ. ಶ್ರುತಿ ಅಂತ ಹೇಳಿ ಎಲ್ಲಿಂದ ಬರ್ತಾ ಇದ್ದೀರಾ? ಬೇಲಿಂದ. ಬೇರೆ ಬೈಲಿಂದ ಬರ್ತಾ ಇದ್ದೀರಾ. ಸೊ ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2 ಬರ್ತಾ ಇದೆ ಆ್ಯಂಡ್ ಆಡಿಷನ್ಗೆ ರೆಡಿ ಆಗಿದ್ದೀರಾ. ಹೇಗೆ ಅನಿಸ್ತಾ ಇದೆ? ತಲೆಯಲ್ಲಿ ನರ್ವಸ್ ಇದೆಯಾ, ಟೆನ್ಷನ್ ಇದೆಯಾ, ಏನು ಅನಿಸ್ತಾ ಇದೆ? ಎಲ್ಲ ನರ್ವಸ್ಸು ಆಗ್ತಾ ಇದೆ, ಸ್ವಲ್ಪ ಟೆನ್ಷನ್ ಕೂಡ ಉಂಟು. ಓಕೆ, ಸೊ ಟೆನ್ಷನ್ ಯಾಕೆ ಹೇಳಿ? ಅಂದರೆ ಫಸ್ಟ್ ಟೈಮ್ ಈ ಥರ ಫೇಸ್ ಮಾಡ್ತಾ ಇರೋದು ಕ್ಯಾಮರಾ, ಅದು ಈ ಥರ ಒಂದು ಕಾಂಪಿಟೇಷನಿಗೆ, ಕುಕಿಂಗ್ ಕಾಂಪಿಟೇಷನ್ ಅಂತ ಬರ್ತಾ ಇರೋದು, ಅದಕ್ಕೆ. ಓಕೆ, ಸೊ ತಾವು ಕೆಲಸ ಮಾಡ್ತಾ ಇದ್ದೀರಾ, ಹೌಸ್ ವೈಫಾ, ಏನು ಮಾಡ್ತಾ ಇದ್ದೀರಾ ಬೇಸಿಕಲಿ? ನಾನು ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್. ತಾವು ಮಾತನಾಡೋಗಲೇ ಗೊತ್ತಾಯಿತು ಸಾಫ್ಟ್ ಆಗಿ ಮಾತನಾಡ್ತಾರೆ ಅವರು. ಬಟ್ ಎನಿವೆ, ಇವತ್ತು ಆಡಿಷನ್ಗೆ ಯಾವ ಥರ ಪ್ರಿಪೇರ್ ಆಗಿದ್ದೀರಾ ಮೇಡಮ್? ಪ್ರಿಪೇರ್ ಆಗಿದ್ದೀನಿ. ಅಂದರೆ ನಾನ್ ವೆಜ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನ್ ವೆಜ್ಜಲ್ಲಿ ಚಿಕನ್ ಇದು ಒಂದು ಐಟಮ್ ಮಾಡ್ತಾ ಇದ್ದೀನಿ, ಮತ್ತು ಫಿಶ್ ಒಂದು, ಆಮೇಲೆ ಡೆಸರ್ಟಲ್ಲಿ ಒಂದು ಅವಿಲ್ ಮಿಲ್ಕ್ ಅಂತ, ಅದರಲ್ಲಿ ಮಿಕ್ಸ್ಡ್ ಫ್ರೂಟ್ಸ್ ಹಾಕಿ ಒಂದು ಟ್ರೈ ಮಾಡ್ತಾ ಇದ್ದೇನೆ. ಮತ್ತು ಒಂದು ಲಡ್ಡು, ಒಂದು ಮೆಂತ್ಯ ಲಡ್ಡು ಅಂತ, ಅಕ್ಕಿ ಮತ್ತು ಮೆಂತ್ಯ ಹಾಕಿ ಒಂದು ಮಾಡಿದ ಒಂದು ಲಡ್ಡು ಒಂದು ಪ್ರಿಪೇರ್. ಬಟ್ ನಿಮ್ಗೆ ಗೊತ್ತಿದೆಯಲ್ವಾ ಆಡಿಷನ್ಗೆ 10 ಮಿನಿಟ್ಸ್ ಅಷ್ಟೇ ಇರೋದು? ಹೌದು, ಗೊತ್ತು. ಓಕೆ, ಬಟ್ ಎನಿವೆ, ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಆಲ್ ದ ವೆರಿ ಬೆಸ್ಟ್ ಮೇಡಮ್. ಆ್ಯಂಡ್ ನಿಮ್ಮ ಟೈಮ್ ಈಗ ಶುರುವಾಗುತ್ತೆ ಆಡಿಷನ್ ಇದ್ದು, ಪ್ಲೀಸ್. ಎಸ್. ಸೊ ಯೂಶ್ವಲಿ ಅವಿಲ್ ಮಿಲ್ಕ್ ಅಂತ ಹೇಳಿದ್ರೆ ಅದು ಸ್ವಲ್ಪ ಕ್ರಶ್ ಎಲ್ಲ ಮಾಡಿ ಆ ಥರ ಇರುತ್ತೆ, ಇದರಲ್ಲಿ ಪಲ್ಪೆ. ಓಕೆ, ಅದಕ್ಕೇನದು? ಅದೇ ಅವಿಲ್. ಹಾಂ, ಓಕೆ, ಅವಲಕ್ಕಿ. ಅವಲಕ್ಕಿ. ಓಕೆ, ಇದು ಬಾಯ್ಲ್ಡ್ ರೈಸ್ ಇದು. ಸ್ವಲ್ಪ. ಸೊ ನೀವು ಟಫ್ ಕಾಂಪಿಟೇಷನ್ ಕೊಡ್ತೀರಾ ಅಂತ ಆಗುತ್ತಾ? ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ಆಗುತ್ತೆ. ಓಕೆ, ಅದರಲ್ಲಿ ಇನ್ನು ಜಾಗ ಎಲ್ಲಿದೆ? ಇನ್ನು 2 ಸೆಂಟ್ಸ್ ತಗೊಳ್ಬೇಕು, ಅಷ್ಟು ಎಲ್ಲ ಇಟ್ಟಿದ್ದೀರ ಅದರಲ್ಲಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮಾತ್ರ. ಬಟ್ ಇಟ್ಸ್ ಲೈಕ್ ರಿಯಲಿ ಇನ್ವೈಟಿಂಗ್ ಡಿಶ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲವೂ ಫುಲ್ ಮೀಲ್. ಇದಕ್ಕೊಂದು ಸಾಧಾರಣ 2999 ವಿತ್ ಟ್ಯಾಕ್ಸ್ ಚಾರ್ಜ್ ಮಾಡ್ಬೋದಲ್ಲ?
ಕೋಂಬೋ ಥರ, ಹೌದು. ಇದು ನೀವು ಜಡ್ಜಸ್ಗೆ ಕನ್ಫ್ಯೂಷನ್ ಮಾಡಿಬಿಡ್ತೀರಾ ಯಾವ ಥರ ಟೇಸ್ಟ್ ನೋಡೋದು ಅಂತ ಹೇಳಿ, ಅಷ್ಟು ಡಿಶಸ್ ಇಟ್ಟಿದ್ದೀರಾ. ಲಾಡು ಮೇನ್, ಓಕೆ. ಲಾಡು ಇದೆ, ಅವಿಲ್ ಮಿಲ್ಕ್ ಇದೆ, ಫ್ರೂಟ್ ಕ್ರಶ್ ಇದೆ, ಬಿರಿಯಾನಿ ಇದೆ, ಚಿಕನ್ ಬ್ರೆಸ್ಟ್ ವಿತ್ ಗಾರ್ಲಿಕ್ ಆ್ಯಂಡ್ ಸ್ಟಫ್ಡ್ ವಿತ್ ಚೀಸ್, ಅನಂತರ ಗೋವನ್ ಸ್ಟೈಲ್ ಬಾಂಗಡೆ ಇದೆ. ಆಹಾ, ಇನ್ನು ಏನು ಬೇಕು? ಇದು 10 ಜನ ಕಂಟೆಸ್ಟ್ ಹಿಡಿದು ನೀವು ಒಬ್ಬರಿಗೆ ಮಾಡಿಬಿಟ್ಟಿದ್ದೀರಾ. ಎಸ್, ಸೊ ಫೈನಲಿ ಮೇಡಮ್ ತಮ್ಮ ಆಡಿಷನ್ನ ಈ ಒಂದು ಡಿಶ್ ರೆಡಿ ಆಗಿದೆ ಜಡ್ಜಸ್ಗಳ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ. ಸೊ ಆರ್ ಯು ರೆಡಿ? ಎಸ್, ಐ ಆಮ್ ರೆಡಿ. ಸೊ ಹೆದರಿಕೆ ಆಗ್ತಾ ಇದೆಯಾ ಏನು ಹೇಳುವರು ಜಡ್ಜಸ್ ಅಂತ ಹೇಳಿ? ಸ್ವಲ್ಪ ಜಾಸ್ತಿ ಏನಾಗ್ತದೆ, ಬಟ್ ನಿಮ್ಮ ಮುಖ ಹೇಳ್ತಾ ಇದೆ ಸ್ವಲ್ಪ ಜಾಸ್ತಿನೇ ಹೆದರಿಕೆ ಇದೆ ಅಂತ ಹೇಳಿ. ಹೌದು, ಅಂದರೆ ಸ್ವಲ್ಪ ಪ್ರಿಪೇರ್ ಮಾಡುವಾಗ ಸ್ವಲ್ಪ ಟೈಮ್ ಆ ಕಡೆ ಈ ಕಡೆ ಮನೆಯಲ್ಲಿರೋ ಥರ ಇಲ್ಲಲ್ಲ, ಇಲ್ಲಿ ಸ್ವಲ್ಪ ಹಾಗೆ ಒಂಚೂರು ಟೆನ್ಷನ್ ಆಯಿತು. ಟೆನ್ಷನ್ ಮಾಡಬೇಡಿ, ಚೆನ್ನಾಗಾಗಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಎಸ್ ಮೇಡಮ್, ಪ್ಲೀಸ್. Hello. ಮತ್ತು ನಾನು ನಾನ್ ವೆಜ್ ಅಲ್ಲಿ ದೊನ್ನೆ ಬಿರಿಯಾನಿ ಅಂತ ಹೇಳಿ ಮಾಡಿದ್ದೇನೆ. ಆಮೇಲೆ ಚಿಕನಲ್ಲಿ ಚಿಕನ್ ಬ್ರೆಸ್ಟ್ ಸ್ಟಫ್ ವಿತ್ ಮಶ್ರೂಮ್, ಅದೊಂದು ವೆರೈಟಿ ಟ್ರೈ ಮಾಡಿದ್ದೀನಿ. ಮತ್ತು ಫಿಶಲ್ಲಿ ಅದು ಗೋವನ್ ಸ್ಟೈಲ್ ಫಿಶ್, ಅದು ಬರಿಲೋ ಬ್ಯಾಂಗ್ಡೋ ಅಂತ ಹೇಳಿ ಅದು ಒಂದು ಸ್ಟಫ್ ಮಾಡಿ ಮಾಡ್ತಾ ಇರೋದು. ಆಮೇಲೆ ಡೆಸರ್ಟಲ್ಲಿ ನಾನು ಅವಿಲ್ ಮಿಲ್ಕ್ ಒಂದು ಹೊಸದು ಟ್ರೈ ಮಾಡಿದ್ದೇನೆ, ಅದರಲ್ಲಿ ಮಿಕ್ಸ್ಡ್ ಫ್ರೂಟ್ಸ್ ಅದು ಹಾಕಿ ಟ್ರೈ ಮಾಡಿದ್ದೀನಿ. ಆಮೇಲೆ ರೈಸ್ ಲಾಡು ಒಂದು, ಅದರಲ್ಲಿ ಮೇಥಿ, ಡ್ರೈ ಫ್ರೂಟ್ಸ್, ರೈಸ್ ನಮ್ಮದು ಬ್ರೌನ್ ರೈಸ್ ಅದು ಹಾಕಿ ಟ್ರೈ ಮಾಡಿದ್ದೀನಿ. ಮತ್ತು ಇದು ಫ್ರೂಟ್ ಚಾಟ್, ಇದರಲ್ಲಿ ನಿಮ್ಮ ಬೆಸ್ಟ್ ಡಿಶ್ ಅಂತ ಯಾವುದು ಕಾಣ್ತದೆ ಫಸ್ಟ್ ನಾವು ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ? ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ವಿತ್ ದೊನ್ನೆ ಬಿರಿಯಾನಿ. ಐ ಥಿಂಕ್ ಐ ಹ್ಯಾವ್ ಪ್ರಿಪೇರ್ಡ್ ಸೊ ಮೆನಿ ಟೈಮ್ಸ್, ಪೀಪಲ್ ಹ್ಯಾವ್ ಲೈಕ್ಡ್ ಇಟ್ ಆ್ಯಕ್ಚುಲಿ. ಓಕೆ. ಅದು ಅಂದರೆ ಎಲ್ಲ ಥರದ ಸೊಪ್ಪು ಹಾಕಿ ಮಾಡಿರೋದು ನಾನು, ಪಾಲಕ್ ಸೊಪ್ಪು, ಮೇಥಿ ಆ್ಯಂಡ್ ಕೊರಿಯಾಂಡರ್, ಪುದೀನ, ಸೊ ದ್ಯಾಟ್ ಮಕ್ಕಳು ಕೂಡ ತಿನ್ಬೋದು. ಇಲ್ಲಾಂದರೆ ಸೊಪ್ಪು ಸಿಕ್ಕಿದರೆ ಯಾರು ತಿನ್ನೋದಿಲ್ಲಲ್ಲ, ಸೊ ಗ್ರೈಂಡ್ ಮಾಡಿ ಅದು ಮಾಡಿರೋದು. ಮತ್ತು ಬಾಂಗ್ಡಾ ಬರಲ್ಲ, ಅದು ನಾನು ಹೊಸ ರೆಸಿಪಿ ಅದು ಮಾಡಿರೋದು. ಈ ದೊಣ್ಣೆ ಬಿರಿಯಾನಿ ಎಲ್ಲಿಂದ ಒರಿಜಿನೇಟ್ ಆದದ್ದು? ಉತ್ತರ ಕರ್ನಾಟಕ ಅಲ್ಲಿಂದ, ಬಟ್ ಅದು ದೊನ್ನೆಯಲ್ಲಿ ಸರ್ವ್ ಮಾಡ್ತಾರೆ. ನನಗೆ ಅದು ಆ್ಯಕ್ಚುಲಿ ಸಿಗಲಿಲ್ಲ. ಕೈಂಡ್ ಕಪ್ ಕೈಂಡ್ ಒಂದು ಎಲೆ ಇದರಲ್ಲಿ ಮಾಡ್ತಾರೆ, ಮಣ್ಣಿದು. ಹೌದು. ಬಾಂಗ್ಡಾ ಆನಿಯನ್, ಟೊಮ್ಯಾಟೊ, ಅದ್ರ ಜೊತೆ ಕೊಕೊನಟ್ ಕೂಡ ಹಾಕಿದ್ದೀನಿ ನಾನು. ಅದನ್ನು ಮಿಕ್ಸ್ ಮಾಡ್ತೀರಾ? ನಾಟ್ ಜಸ್ಟ್ ಮಿಕ್ಸ್ ಮಾಡಿ ಸ್ಟಫ್ ಮಾಡಿರೋದು, ನಾಟ್ ಗ್ರೈಂಡ್. ಓಕೆ ಓಕೆ. ಅದನ್ನು ಬಾಂಗ್ಡಾ ಒಟ್ಟಿಗೆ ಹಾಕಿ, ಬಾಂಗ್ಡಾ ಅಲ್ಲಿ ಸ್ಲೈಸ್ ಹಾಕಿದ್ದೀರಾ? ಕಟ್ ಮಾಡಿ ಮೇಲೆ ನಾರ್ಮಲ್ ಮ್ಯಾರಿನೇಷನಿಗೆ ಹಾಕಿರುವಾಗ. ಹೌದು. ಆ್ಯಂಡ್ ಶಾಲೋ ಫ್ರೈ? ಶಾಲೋ ಫ್ರೈ. ಐ ಥಿಂಕ್ ಇಟ್ ವಿಲ್ ಟೇಕ್ ಅರೌಂಡ್, ಬಿಕಾಸ್ ಫಿಶ್ ಅಲ್ಲ, ಸೊ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಒಂದು ಅರೌಂಡ್ 10 to 15 minutes ಐ ಥಿಂಕ್. ಬಂಗುಡೆ ಟೈಮ್ ತಗೊಳ್ತದೆ. ಒನ್ ಕ್ವೆಶ್ಚನ್. ಜನರಲಿ ಬಾಂಗ್ಡಾ ಹ್ಯಾಸ್ ಇಟ್ಸ್ ಸ್ಟಮಕ್, ಇದು ಹೊಟ್ಟೆ ಸೈಡಲ್ಲಿ ಬರ್ತದೆ ಅಲ್ವಾ? ಅಲ್ಲಿಂದ ಓಪನಿಂಗ್ ಮಾಡದೆ ಈ ಸೈಡ್ ಇಂದ ಯಾಕೆ ಓಪನ್ ಮಾಡಿದ್ರು? ಸ್ಟಫ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನನಗೆ 2 sides ಇಂದ ಸ್ಟಫ್ ಮಾಡಬೇಕಿತ್ತು, ಅದಕ್ಕೆ. ಓಕೆ, ಬ್ಯಾಕ್ ಸೈಡಲ್ಲಿ. ಸೊ ಬೋತ್ ದ ಸೈಡ್ಸ್ ಎಲ್ಲ ಹರ್ಬ್ಸ್ ಹಾಕಿ. ಹೌದು. Fish nice. ಥ್ಯಾಂಕ್ ಯು. ಮಸಾಲ ಟಾಸ್ ಮಾಡುವಾಗ ಆ ದೊನ್ನೆ ಬಿರಿಯಾನಿಯ ನಮೂನೆಯಲ್ಲಿ ಬರಲಿ, ಏನದು ನೀವು ಮಿಸ್ ಮಾಡಿ? ಅದಕ್ಕೆ ಒಂದು ಅದರದ್ದೇ ಒಂದು ರೀತಿ ಇದೆ. ನಾರ್ಮಲ್ ಸ್ಟಾರ್ಟಿಂಗ್ ಗರಂ ಮಸಾಲಾಸ್ ಎಲ್ಲ ಫ್ರೈ ಮಾಡುವಾಗ ನಾನು ಗೀ ಯೂಸ್ ಮಾಡಿರೋದು. ಹೌದು. Use small rice, jeera rice. Jeera samba. Usually for ದೊನ್ನೆ ಬಿರಿಯಾನಿ they used to prepare with ಜೀರಾ ರೈಸೇ ಯೂಸ್ ಮಾಡ್ತೀರಾ? ದೊಣ್ಣೆ ಬಿರಿಯಾನಿಯಲ್ಲಿ ಚಿಕನ್ ಅದರ ಮಾಂಸವನ್ನು ಬಿಡಬೇಕು. ವಿತ್ ದಮ್ ಇಟ್ಸ್ ಡಿಫ್ರೆಂಟ್. ಹೌದು, ಹೇಳೋದು ಟೇಸ್ಟ್. ಕರೆಕ್ಟ್. ಅದು ಬಿಟ್ಟು ಇಟ್ ಹ್ಯಾಸ್ ಟು ಬಿ ಫ್ಲೇಕಿ. ಆವಾಗ ಅದು ದೊಣ್ಣೆ ಬಿರಿಯಾನಿ ಅಂದರೆ ರೈಸ್, ಚಿಕನ್ ಆ್ಯಂಡ್ ದ ಹೋಲ್ ಥಿಂಗ್ ಹ್ಯಾಸ್ ಟು ಮಿಕ್ಸ್. ಅದು ಹೇಳುವಾಗ ಅದು ದೊಣ್ಣೆ ಬಿರಿಯಾನಿ. ಓಕೆ. Cheers, I like all the things. Honey. And you can get avil also, that I've roasted and I've added.
Peanuts, pomegranate. Yeah, everything. And dragon fruit, pineapple, everything I've added. Mango. Mango? Mango it's in Mango is there. there. I think it's at the bottom. It's brown rice. Yeah, normally we generally use it right here in Mangalore, that boiled rice. Along with that, I've added Boiled mente rice. also. Yeah, methi seeds. Methi seeds. Yeah. mente, Then dry fruits. mente, ಬಾಯ್ಲ್ಡ್ ರೈಸ್ ಮತ್ತೆಂತ ಹಾಕಿದ್ದೀರಾ? Boiled rice ಮತ್ತೆ roast. ಇದು ಡ್ರೈ ಕೊಕೊನಟ್, ಇದು ಕೊಬ್ಬರಿ ಹಾಕಿದ್ದೇನೆ. ಮತ್ತೆ ಡ್ರೈ ಫ್ರೂಟ್ಸ್. ಜಾಗರಿ ಹ್ಯಾವ್ ಯೂಸ್ಡ್, ನಾಟ್ ಎನಿ ಶುಗರ್ ಆ್ಯಡ್. ಬೆಲ್ಲ ಯೂಸ್ ಹೌದು. ಮಾಡಿ. ಗ್ರೇಪ್ಸ್ ಇದೆ, ಗ್ರೇಪ್ಸ್, ಡ್ರೈ ಬಾದಾಮ್ ಇದೆ, ಹಾಂ, ಕ್ಯಾಶ್ಯೂನಟ್, ಕ್ಯಾಶ್ಯೂನಟ್. ಎಲ್ಲವನ್ನು ಚಂದ ಮಾಡಿ ತುಂಡು ಮಾಡಿ ಗೀಯಲ್ಲಿ ಫ್ರೈ ರೋಸ್ಟ್ ಮಾಡಿದ್ದೀರಾ? ಹೌದು. ರೈಸ್ ಆಲ್ಸೋ ಐ ರೋಸ್ಟೆಡ್, ಸ್ವಲ್ಪ ಸೋಕ್ ಮಾಡಿ ಮತ್ತೆ ಅದನ್ನು ಕಟ್ಲಿಕ್ಕೆ ಏನು ಮಾಡಿದ್ದೀರಾ? ಗೀಯಲ್ಲಿ. Nice taste. ಮೇಥಿ, Yeah. ಮೇಥಿ ರೈಸ್ ಸರಿ, ಅದು ಬಾಯಿಗೆ ಹೌದು. ಫ್ಲೇವರ್ ಕೊಡ್ತಾ ಇದೆ. ಹೌದು. ಇವನ್ ಫಾರ್ ಆಫ್ಟರ್ ಬಾಣಂತಿ ಕೂಡ ಡೆಲಿವರಿ ಟೈಮಲ್ಲಿ ಇವರಿಗೆ ಕೊಡ್ತಾರಲ್ಲ, ಬಾಣಂತಿ ಅವರಿಗೆ ಸಹ ಕೊಡ್ತಾರೆ. ಪ್ರೆಗ್ನೆಂಟ್ ಲೇಡೀಸ್, ಇಟ್ಸ್ ಗುಡ್ ಫಾರ್ ದೆಮ್. ಡೆಲಿವರಿ ಆದಮೇಲೆ ನಿಮ್ಮಲ್ಲಿ ಕೊಡ್ತಾರೆ. ಹೌದೌದು. Fruit salad. ದಿಸ್ ಇಸ್ Chaat. ನಾರ್ಮಲಿ ಮಿಕ್ಸ್ಡ್ ಫ್ರೂಟ್ ಚಾಟ್. ಓಕೆ, ಜಸ್ಟ್ ಐವ್ ಆಡೆಡ್ ಹನಿ, ದಟ್ಸ್ ಆಲ್. You Just for need the to presentation. say Yeah. mixed fruit chaat. You have Not put chaat, honey. honey, Mixed fruit. Yeah. Thank you, Shruti. Yeah. Thank you so much. ಸೊ ಫೈನಲಿ ಮೊದಲ ಕಂಟೆಸ್ಟೆಂಟ್ ಅವರ ಕೈ ರುಚಿಯನ್ನು ತೋರಿಸಲಿಕ್ಕೆ ಒಳಗಡೆ ಹೋಗಿ ಆಗಿದೆ. ಚೆನ್ನಾಗಿತ್ತು ನೋಡ್ಲಿಕ್ಕಂತೂ, ಆ ಡಿಶ್ ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಅಂತೂ ಗೊತ್ತಿಲ್ಲ, ಇನ್ನು ಅವ್ರು ಬಂದ ನಂತರ ನೋಡಬೇಕು. ಬಟ್ ಸೆಕೆಂಡ್ ಕಂಟೆಸ್ಟೆಂಟ್ ರೆಡಿ ಇದ್ದಾರೆ. ಸೊ ನಮ್ಮ ಮುಂದಿನ ಕಂಟೆಸ್ಟೆಂಟನ್ನು ವೆಲ್ಕಮ್ ಮಾಡುವ. ಕಮ್ ಆನ್. ಎಸ್, ವಾವ್ ಸ್ಮೈಲ್ ಅಂತೂ ಚೆನ್ನಾಗಿದೆ, ಕೈ ರುಚಿ ಚೆನ್ನಾಗಿರ್ಬೋದು ಅಂತ ಭಾವಿಸ್ತೇನೆ. ಎಸ್, ಹಾಯ್ ಆ್ಯಂಡ್ ವೆಲ್ಕಮ್ ಟು ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2 ಆಡಿಷನ್. ನಿಮ್ಮ ಹೆಸರು? ಭಾಗ್ಯ. ಓಕೆ, ನೀವು ಇಲ್ಲಿರೋದು ನಮ್ಮ ಭಾಗ್ಯ ಅಲ್ವಾ? ಬಟ್ ಎನಿವೆ, ಸೊ ಭಾಗ್ಯ ಅವರೇ ಎಲ್ಲಿಂದ ಬರ್ತಾ ಇದ್ದೀರಾ? ಫ್ರಮ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್, ಮಾರಮೆಕಟ್ಟ. ಓಕೆ, ಸೊ ಕುಕ್ಕಿಂಗಲ್ಲಿ ತಾವು ಎಕ್ಸ್ಪರ್ಟ್ ಇದ್ದಾಗೆ ಕಾಣುತ್ತೆ. ಆ್ಯಂಡ್ ನಿಮ್ಮ ನಗು ನೋಡಿದಾಗ ಇದನ್ನು ಟೇಸ್ಟ್ ನೋಡೋದೇ ಬೇಡ, ನಿಮ್ಮ ನಗುಗೇನೆ ಸೆಲೆಕ್ಟ್ ಮಾಡುವಂತ ಆಗ್ತಾ ಇದೆ. ಬಟ್ ಎನಿವೆ, ಕುಕ್ಕಿಂಗ್ ಬಗ್ಗೆ ಎಷ್ಟು ಪ್ಯಾಷನ್ ಇದೆ ಮೇಡಮ್? ಆ್ಯಕ್ಚುಲಿ ತುಂಬ ಪ್ಯಾಷನ್ ಇದೆ. ಲೈಕ್ ಫ್ರಮ್ ಸ್ಕೂಲ್ ಡೇಸಿಂದನೇ ಒಂದು enthusiasm for cooking and everything like that. Most of the time study entadru frustrate the first thing I go to the kitchen and pick something up for myself, hagadre entadru ಮಾಡ್ತಾ ಇರ್ತೇನೆ. So that became like more of a passion, and to learning new techniques alla ಮಾಡ್ಲಿಕ್ಕೆಲ್ಲ ತುಂಬ ಇಂಟ್ರೆಸ್ಟ್ ಬಂತು. ಮತ್ತೆ ಸೊ ನಮ್ಮ ಮಂಗಳೂರಲ್ಲಿ ಈ ಥರ ಕುಕ್ಕಿಂಗ್ ಪ್ಯಾಷನ್ ಇರುವವರಿಗೆ ಇಷ್ಟೊಂದು ದೊಡ್ಡ ವೇದಿಕೆ. ಇಟ್ಸ್ ಮ್ಯಾಂಗ್ಳೂರ್ಸ್ ಮೋಸ್ಟ್ ಅವೈಟೆಡ್ ಕುಕಿಂಗ್ ರಿಯಾಲಿಟಿ ಶೋ. ಹೇಗೆ ಅನಿಸ್ತಾ ಇದೆ ಆಡಿಷನ್ಗೆ ಬಂದು? ತುಂಬ ನರ್ವಸ್, ಆಂಕ್ಷಿಯಸ್ ಫೀಲಿಂಗ್ ಹಾಗೆ ಇತ್ತು. ಬಟ್ ನನ್ನನ್ನು ನೋಡಿ ನಿಮ್ಗೆ ಖುಷಿ ಆಯ್ತಲ್ಲ? ಓಕೆ, ಬಟ್ ಎನಿವೆ ಹೇಳಿ. ಸೊ ಇದು ಪ್ಲಾಟ್ಫಾರ್ಮ್ ಒಂದು ಸಿಗೋದಂತೆ ಮ್ಯಾಂಗ್ಳೂರಲ್ಲಿ, ಇಟ್ಸ್ ಲೈಕ್ ಹ್ಯೂಜ್ ಆಪರ್ಚುನಿಟಿ ಫಾರ್ ಆಲ್ ಹೋಮ್ ಕುಕ್ಸ್ ಎಸ್ಪೆಷಲಿ. ಸೊ ಆ್ಯಂಡ್ ಇದು ಎಲ್ಲ ರಿಜಿಸ್ಟ್ರೇಷನ್ ಅದೆಲ್ಲ ಪ್ರೊಸೆಸ್ ಕೂಡ ತುಂಬ ಸಿಂಪಲ್, ಎಂತ ಕಾಂಪ್ಲಿಕೇಟೆಡ್ ಅಂತ ಜನರು ಯೋಚಿಸಿದ ಹಾಗೆ ಅಂತ ಸೇರಲಿಲ್ಲ. ಸೊ ದಟ್ಸ್ ಅ ವೆರಿ ನೈಸ್ ಥಿಂಗ್ ಫಾರ್ ಎವ್ರಿ ಹೋಮ್ ಕುಕ್ಸ್, ದಟ್ ದೇ ಕ್ಯಾನ್ ಕಮ್ ಮಾಡಿ ಅಲ್ಲಿ ಕುಕ್ಕಿಂಗ್ ಶೋಗೆಲ್ಲ ಬರ್ಬೋದಂತ ಒಂದು, ಈಗ ನನಗೆ ಎಕ್ಸ್ಪೀರಿಯನ್ಸ್ ಬಾಕಿಯವರಿಗೆಲ್ಲ ಸಹ ಹೇಳ್ಬೋದಂತ ನಾನು ಹೇಳ್ತೇನೆ ಸರ್. ಡೆಫಿನೆಟ್ಲಿ. ಸೊ ನಿಮ್ಮದು ಫೇವ್ರೇಟ್ ಕುಕಿಂಗ್ ಲೈನ್ ಅಂದರೆ ಯಾವ್ದು? ಲೈಕ್ ದೇರ್ ಆರ್ ಡಿಫ್ರೆಂಟ್ ಕ್ಯೂಸಿನ್ಸ್ ಅಲ್ವಾ? ಸೊ ತಮಗೆ ಯಾವುದಾದ್ರೂ ಒಂದು ದಿಸ್ ಇಸ್ ಮೈ ಫೇವ್ರೇಟ್ ಅಂತ ಏನಾದರೂ ಇದೆಯಾ? ಏಷ್ಯನ್ ಕುಕಿಂಗ್. ಓಕೆ, ಸೊ ಖಂಡಿತ ಐ ವಿಶ್ ಇವರು ಸೆಲೆಕ್ಟ್ ಆಗಬೇಕು, ಯಾಕಂತ ಹೇಳಿದ್ರೆ ಏಷ್ಯನ್ ಸ್ಟೈಲ್ ಫುಡ್ ಎಲ್ಲ ಎಕ್ಸ್ಪರ್ಟ್ ಇದ್ದಾರೆ. ಬಟ್ ಎನಿವೇ ಮೇಡಮ್, ಇವತ್ತು ಆಡಿಷನ್ಗೆ ನಿಮ್ಗೆ ಗೊತ್ತಿದೆ 10 minutes ನಿಮ್ಗೆ ಅಷ್ಟೇ ಸಿಗುತ್ತೆ. ಆ್ಯಂಡ್ ಆ ಜಡ್ಜಸ್ ಆರ್ ವೇಟಿಂಗ್ ಆ್ಯಂಡ್ ದ ಬಿಗ್ಗೆಸ್ಟ್ ಕಿಚನ್ ಇಸ್ ವೇಟಿಂಗ್. ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2 ಕಿಚನ್ ಅಂತೂ ಸಿಕ್ಕಾಪಟ್ಟೆ ಜಬರ್ದಸ್ತ್ ರೆಡಿ ಆಗುತ್ತೆ. ಆ್ಯಂಡ್ ಆರ್ ಯು ರೆಡಿ ಫಾರ್ ದ ಆಡಿಷನ್ ನೌ? ಎಸ್, ಐ ಆಮ್. ಎಸ್, ಆಲ್ ದ ವೆರಿ ಬೆಸ್ಟ್. ಲೆಟ್ಸ್ ಗೋ, ಕಮ್ ಆನ್. ಭಾಗ್ಯ ಅವರೇ, ತಮ್ಮ ಡಿಶ್ ರೆಡಿ ಆಗಿದೆ. ಆ್ಯಂಡ್ ನನಗನಿಸುತ್ತೆ ಬೈ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ದಟ್ ಅಥೆಂಟಿಕ್ ಕೊರಿಯನ್ ಲುಕ್ ಕೊಡ್ತಾ ಇದೆ. ಬಟ್ ಆರ್ ಯು ಎಕ್ಸೈಟೆಡ್ ಆರ್ ನರ್ವಸ್ ಟು ಗೋ ಇನ್ಸೈಡ್ ದಿ ಆಡಿಷನ್ ರೂಮ್ ನಾವು?
50-50 both. ಬೋತ್. ಸೊ ಜಡ್ಜಸ್ಗಳು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. So much. ನಿಮಗೋಸ್ಕರ ಸೆಕೆಂಡ್ ಜಡ್ಜ್ ಕಾಯ್ತಾ ಇರ್ತಾರೆ, ಆಯ್ತಾ? ಆಲ್ ದ ಬೆಸ್ಟ್ ಪ್ಲೀಸ್. ಎಸ್. No, Bhavya. Can you tell us about Yeah, so I've prepared a Korean and Japanese fusion platter. The one we have on the first plate is gimbap or Korean sushi. And on the side, the mayonnaise that is made is handmade mayonnaise itself, it's not store-bought. The ginger, pickled ginger is also handmade itself. There's a wasabi on side to kind of have that. Then I have prepared Korean fried chicken with gochujang sauce. It's a Korean hot pepper with sesame oil kind of a feel sauce. And then I've made handmade caramel custard. The custard is also handmade itself, not the powder or anything. And on the base, we have a raindrop Japanese cake. So it has like rose petals and everything on that. So you have to like take a whole scoop to have it. And then I've made a skin glow drink, which it's a skin glow herbal tea, iced tea itself. It comprises of white tea, Moroccan mint, hibiscus, and chamomile, as well as rose. So it's brewed in that, and then there's a splash of watermelon in it in the bottom. So when we're having it, just What are the seed? the chia seeds on top. Yeah. I'm so sorry. So I would bounce on that because every woman wants to grow her. Definitely. It gives the blend. Thank you. Very nice. Thank you. You have rose. Rose, yeah, Yeah. yes. There's the rose petals itself, actual rose petals, no essence or anything. It's all natural. Amazing. Thank Super. you. Thank you, chef. Yeah. Well pickled. Thank you. Thank you. There in wasabi is there or? Yes, there's wasabi here in this corner. Sushi. It is. It's rice pickle. It's missing. The? Sushi. Okay. No, ma'am. The rice part, something is amiss in the rice part. Rice part, yes. But otherwise, it's good. You use jasmine rice. I used the sushi rice itself, the Sushi short rice. grain rice. Yeah. The short grain rice. It's the same, But- but This is Korean sesame chicken. Gochujang, hot Gochujang, pepper, hot yeah. pepper sauce. It's okay, but chicken is, I think, more dried now. dry, maybe because of some reason. But the outer sauce is amazing. Yes, you have to work on the chicken part. Okay. Because generally, the frying part of the chicken makes Yes. this chicken tender. Tender, yeah. If your sauce is good and the inner part is a bit, Drier than it won't be. it good. makes the difference Whole to difference. the person who's eating. It's a good thing you use the thigh part of the chicken. Yes, leg part. exactly. It's Yes. good, but chicken frying more. Upper The part is sesame crunchy. sauce is given that. Sauce nice. Thank you. Can I ask you something? What made ಏನದು ನೀವು ಕೋರಿಯನ್ ಕುಸೀನನ್ನು Korean, Japanese and- ಜಾಪನೀಸ್ ಈ ಕುಸೀನನ್ನು ಹೈಲೈಟ್ ಮಾಡ್ತಾ ಇದ್ದೀರಾ? So Mangalore ಅಲ್ಲಿ ಅಷ್ಟು ಇನ್ಫ್ಲೂಯೆನ್ಸ್ ಇಲ್ಲ ಫಾರ್ ಕೊರಿಯನ್ ಆ್ಯಂಡ್ ಜಾಪನೀಸ್ ಅಟ್ಲೀಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್. ಸೊ ಅವಾಗ ನನಗೆ ಎಂತ ಆಯ್ತಂದರೆ ನನ್ನ ಫ್ಯಾಮಿಲಿಗೆ ತುಂಬ ಇಷ್ಟ. ವೆನ್ ವಿ ವಾಚ್ ಕೊರಿಯನ್ ಡ್ರಾಮಾಸ್ ಆ್ಯಂಡ್ ಎವ್ರಿಥಿಂಗ್ ನಮಗೆ ಅದನ್ನೊಂದು ನೋಡಿ ಅದನ್ನೊಂದು ಟ್ರೈ ಮಾಡಬೇಕಲ್ಲ. ಸೊ ನಾನು ಯೂಟ್ಯೂಬಲ್ಲಿ ಎಲ್ಲ ನೋಡಿ ನನಗೆ ಅವಾಗ ಓಕೆ ಇದು ಐಡಿಯಾ, ಓಕೆ ರೈಸ್ ಮಾಡಬೇಕು ಹೀಗೆ ಶೀಟಲ್ಲಿ ಹಾಕಬೇಕು ಹೀಗೆ. ಸೊ ಪ್ರಾಕ್ಟೀಸ್ ಮಾಡಿ ಐ ವಾಸ್ ಲೈಕ್ ಓಕೆ ಐ ಕ್ಯಾನ್ ಮೇಕ್ ಲೈಕ್ ಕೊರಿಯನ್ ಡಿಶಸ್ ವಿಚ್
my family is craving. So main source of that is all K-drama ella noduvaga. It's very much inspired from that. The family is the key point. Definitely. I have picky eaters as well as people who love different taste and everything. So avarige, if there are eaters, then it's even more motivating for me to cook new dishes and everything. So you said there is a cake. Yeah, below. there's a Wow, raindrop this- cake in the bottom. This is the raindrop cake, Raindrop. which I want to highlight. Something looks very trendy. Rose flavor also there. See, chef, this is Yes. something that's Correct. Dessert is nice. Super. Thank you, chef. Nice dessert. Thank you, chef. this is a new innovation. It is, yes. Yes, Bhagya. Yes, chef. ನಿಮ್ಮ ಒಂದು ಕುಸೀನಿನ ವಿಷಯದಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್, ನಾನು ಕೊರಿಯನನ್ನು ಟ್ರೈ ಮಾಡಲಿಕ್ಕೆ ಫಾರ್ ಔಟ್ಸೈಡಿಂದ ಎಂಥ ಕಲಿಲಿಲ್ಲದೆ ಯೂಟ್ಯೂಬ್ ನೋಡಿ ಈಗ ನಮಗೆ ಆ್ಯಕ್ಸೆಸ್ ಉಂಟು ಕಲೀಲಿಕ್ಕೆ ಎಲ್ಲ. ಸೊ ಆ ಲೆಕ್ಕದಲ್ಲಿ ನಮಗೆ ಅದು ಆಪರ್ಚುನಿಟಿ ಸಿಕ್ಕಿ ನನಗೆ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಸಿಗೋದಂದ್ರೆ ಐ ಆಮ್ ವೆರಿ ಆನರ್ ಟು ಡೂ ದ್ಯಾಟ್. ಸೊ that is what I would say. So I'm blessed to just present it in front of you. It's, a Korean dish. That's one of my. ಈ ಒಂದು ಮಾಸ್ಟರ್ ಶೆಫ್ ಏಪ್ರನ್ನಿಗೆ ನಿಮ್ಮ ವ್ಯಾಲ್ಯೂ ಎಷ್ಟು? ತುಂಬ How ವ್ಯಾಲ್ಯೂ. does it value you? It values a lot because ಈಗ ತನಕ ನಮಗೆ ಖಾಲಿ ಅವರು ಹೋಮ್ ಶೆಫ್ ಅಂತ ಖಾಲಿ ಹೆಸರು ಮನೆಯಲ್ಲಿ ಮಾತ್ರ ಕರೆಯೋದು. ಆದರೆ ಇದೊಂದು ಶೆಫ್ ಇದ್ದರೆ ಅದು ಏಪ್ರಿನ್ ಸಿಕ್ಕುದಂದರೆ ಇಟ್ ಈಸ್ ಲೈಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೈಯೆಸ್ಟ್ I would say an honor for me to come. ಅದೊಂದು ನನಗೆ ಸಿಗೋದಾದರೆ ಇಟ್ಸ್ ವೆರಿ ಮಚ್ ಅ ಬಿಗ್ ಥಿಂಗ್ ಫಾರ್ ಮೀ. Okay, Chef Mandal ಎಸ್ and Chef Komal ಎಸ್ ಶೆಫ್ have decided ಎಸ್ ಶೆಫ್. to give you that. Fantastic. Thank you so much. Thank you. Congratulations. Thank you so much. Thank you so much. All the best. Thank you so much. Congratulations. Thank See you next round. Yes, chef. Thank you so much. ಎಸ್, ವಾಟ್ಸ್ ಯರ್ ಗುಡ್ ನೇಮ್? ಏನು ಹೆಸರು? ಮೊಹಮ್ಮದ್ ಅಶ್. ಮೊಹಮ್ಮದ್ ಅಶ್. ಅಶ್, ASH, ARSH, ಮೊಹಮ್ಮದ್ ಅರ್ಶ್. ಸೊ ಅವರು ನಮ್ಮ ಜೊತೆಗಿದ್ದಾರೆ. ಅರ್ಶ್, ವಾಟ್ ಯು ಆರ್ ಡೂಯಿಂಗ್? ಏನು ಮಾಡ್ತಾ ಇರೋದು ತಾವು? Today I will be making almond chicken tikka and blueberry cheesecake. ಓಹ್, ಏನೆಲ್ಲ ಹೆಸರಪ್ಪ, ಸಿಕ್ಕಾಪಟ್ಟೆ ಕಷ್ಟದ ಹೆಸರು ಇದು. ಓಕೆ, ಬಟ್ ಬೇಸಿಕಲಿ ಏನು ಮಾಡ್ತಾ ಇದ್ರಿ? ಯು ಸ್ಟಡಿ? Yeah, study. I'm in 9th. ಯು ಇನ್ 9th grade. ಓಕೆ, 9th ಸ್ಟ್ಯಾಂಡರ್ಡಲ್ಲಿ ಇರುವಂತಹ ಅರ್ಶ್ ಅವರು ಇವತ್ತು ನಮ್ಮ ಆಡಿಷನ್ಗೆ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ ತಮಗೆ ಇವತ್ತು ಆಡಿಷನ್ ಅಟೆಂಡ್ ಮಾಡಲಿಕ್ಕೆ? Excited. ಎಕ್ಸೈಟೆಡ್, ನರ್ವಸ್? Yeah, nervous. ದಟ್ ವಿ ಕ್ಯಾನ್ ಸಿ ಇನ್ ಯುವರ್ ಫೇಸ್. ಎಸ್, ಬಟ್ ಯು ಟೋಲ್ಡ್ ಸಮ್ ನೇಮ್, ಏನು ಹೆಸರು ಹೇಳಿದರು? ಸತ್ಯವಾಗ್ಲೂ ಆ ಹೆಸರು ಏನಂತ ನಂಗೆ ಅಂದಾಜು ಆಗಲಿಲ್ಲ, ಬಟ್ ಇಲ್ಲಿ ಇಟ್ಟಿದ್ದಾರೆ. ಬಟ್ ಒಂದೊಂದು ಖುಷಿ ನೋಡಿ, ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡು ಬಂದಿದ್ದಾರಲ್ವಾ, ಅದು ಖುಷಿ ಆಯಿತು. ಸೊ ಲೆಟ್ಸ್ ಸ್ಟಾರ್ಟ್, ಕಮ್ ಆನ್. ಎಸ್, ಇದೇನಿದು? ಚೀಸ್ ಕೇಕ್. ಓಕೆ, ಚೀಸ್ ಕೇಕ್. And what is this? ಇದೇನು? ಟಾಪಿಂಗ್. ಓಕೆ, ಬ್ಲೂಬೆರಿ ಟಾಪಿಂಗ್. ಸೊ ದಿಸ್ ಇಸ್ ರೆಡಿ? ಇದಾಯ್ತಾ? ಓಕೆ, ಫಿನಿಶ್. ವೆರಿ ಸಿಂಪಲ್. ಇದು ಚೀಸ್ ಕೇಕ್ ಮಾಡಲಿಕ್ಕೆ ಎಷ್ಟು ಹೊತ್ತು ಬೇಕು ಇದು? About you need to make it rest for about 8 hours. 8 hours. ಓಕೆ, ಇಟ್ಸ್ ಲೈಕ್ ಬೇಸಿಕಲಿ ಐಸ್ಡ್, ನೋ? ಇದು ಫ್ರೀಸ್ ಮಾಡಬೇಕು? ಫ್ರಿಡ್ಜ್ ಅಷ್ಟೇ. ಓಕೆ, ಸೊ ನಾರ್ಮಲ್ ಟೆಂಪರೇಚರಲ್ಲಿ. ವೈನ್. ದಿಸ್ ಇಸ್ ರೆಡಿ. ಆ್ಯಂಡ್ ವಾಟ್ ಇಸ್ ನೆಕ್ಸ್ಟ್ ಒನ್? ಇನ್ನೊಂದು ಏನು ಮಾಡೋದು ಅದು? Almond chicken tikka. ಆಲ್ಮಂಡ್ ಚಿಕನ್ ಟಿಕ್ಕಾ. ಪೂರ ಜಜ್ಮೆಂಟ್ ಹಿಡಿದು ಬೊಕ್ಕ ಇತ್ತದಾಲೆಜ್ಜಿ. ಓಕೆ, so this is a almond chicken tikka. Super. Done? Yes. ಸೊ ಅರ್ಶ್ ಅವರದ್ದು 2 ರೆಸಿಪಿ ರೆಡಿ ಇದೆ. ಸೊ ಈಗ ನಿಮಗೆ ಶೆಫ್ನವರು ವೆಯ್ಟ್ ಮಾಡ್ತಾ ಇದ್ದಾರೆ ಜಜ್ಮೆಂಟಿಗೆ. ಲೆಟ್ ಸಿ, ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅರ್ಶ್. ಎಸ್, ಪ್ಲೀಸ್. ನಾನು ಬ್ಲೂಬೆರಿ ಚೀಸ್ ಕೇಕ್ ಮಾಡಿದ್ದೇನೆ ಮತ್ತು ಆಲೂ ಚಿಕನ್ ಟಿಕ್ಕಾ, ಆಲ್ಮಂಡ್ ಚಿಕನ್ ಟಿಕ್ಕಾ. Almond chicken. Almond chicken. Okay.
ನಿಮಗೆ ಈ ಅಡುಗೆ ಮಾಡುವ ಒಂದು ಉತ್ಸಾಹ ಹೇಗೆ ಬಂತು? ನಾವು ಫ್ಯಾಮಿಲಿ ಆಂಟಿ ಎಲ್ಲ ಕುಕ್ ಮಾಡಿದ್ದು, ನಾನು ಜಾಯಿನ್ ಮಾಡಿದ್ದು ಸ್ವಲ್ಪ ಕಲಿಯೋಕ್ಕೆ ಇಂಟ್ರೆಸ್ಟ್ ಇತ್ತು. ಏನು ಮಾಡ್ತಾ ಇದೆಯಾ? ನೈನ್ತಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್. Ninth standard. Oh. ಅಟ್ ದಿಸ್ ಏಜ್, ಈ ಏಜಲ್ಲಿ ನೀವು ಇಂಥ ಒಂದು ಉತ್ಸಾಹವನ್ನು ತೋರಿಸ್ತೀರಾ. ಮಾಸ್ಟರ್ ಕ್ಲಾಸ್ನವರಿಗೆ ಅದೇ ಒಂದು ಹೆಮ್ಮೆ. ನಮ್ಮ ಮಕ್ಕಳು ಮೇಲೆ ಬರ್ತಾರೆ, ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಉಂಟು ಅನ್ನುವ ಒಂದು ಹೆಮ್ಮೆಯ ವಿಷಯ. ಗುಡ್ ಮಾಮ್. ಥ್ಯಾಂಕ್ ಯು. Shall we start? Yes. Chef, आप start कीजिए. You cook in tandoor No. or grill? First I used a pan, tawa fry. Tawa fry. Yes. Okay. Oh, pan fry. Yes. To try, the spices is not inside. Yeah. ಎಷ್ಟು ಟೈಮ್ ಮ್ಯಾರಿನೇಷನ್ ಮಾಡಿದೆಯಾ? I did in the morning, so about 1-2 hours. ಅದರಲ್ಲಿ ಇದ್ದ ಏನೇನು ಹಾಕಿದ್ಯಾ ಅದರಲ್ಲಿ? I've added almonds, then lemon, bit pepper, garam masala, a bit of oil, and hung curd. What did you use for spiciness? There was no spices, just black pepper. This is made by yourself? It's blueberry cheesecake. Yes. What cheese you used for that? Cream cheese. Cream cheese. Yes. Base. Base is biscuit. Biscoff. Yes. No, Marivita biscuit. Marivita. It's okay, but it's missing the cheese. It should be more cheesy. Cheesy. Correct? ಇಡೀ ಕೇಕನ್ನು ಬಾಯಲ್ಲಿಡುವಾಗ Yes. ಕ್ರೀಮ್ ಜಾಸ್ತಿ ಅಂದರೆ ಚೀಸ್ ಕಮ್ಮಿ ಕಾಣ್ತದೆ. ಹೌದು. You're nervous. Yeah, I'm nervous. You're very little. How old are you? I'm 16. 16. ನೀವು ಪ್ರಾಮಿಸ್ ಮಾಡ್ತೀರಾ? Yes, chef. ಯು ವಿಲ್ ಟ್ರೈ ಯೋರ್ ಬೆಸ್ಟ್ Yes, chef. ಟು ಬಿ I'll ದ try- ಮಾಸ್ಟರ್ ಶೆಫ್. Yes, I'll try my very best until the end. I put my everything to it. ವಾಟ್ ಈಸ್ ದಟ್ ಎವ್ರಿಥಿಂಗ್? My skills, my experience till now, whatever I've done to make it perfect. Being little also is a benefit. ಅದಕ್ಕಾಗಿ ಇವತ್ತು ಯು ಆರ್ ದ ಸ್ಮಾಲೆಸ್ಟ್ ಕಂಟೆಸ್ಟೆಂಟ್ Yes, sir. who has come on the days. Thanks. And Chef Mandal and myself ನಾವು ಒಂದು ಡಿಸಿಷನ್ ತೆಗೆದಿದ್ದೇವೆ. So we both are decided to Thank you, give chef. the chance to next round. Thank you, chef. Thanks. Congratulations for next round. Thank you, chef. I'm very happy. I could cry right now. You will cry. Come. Thanks, chef. Chalo. Well done. God bless. God bless. ಈ ಆಡಿಷನ್ ಅಲ್ಲಂತೂ ಒಬ್ರಿಗಿಂತ ಒಬ್ರು ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಡಿಶಸ್ ಅನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಕೆಲವರು ಸೆಲೆಕ್ಟ್ ಆಗಿದ್ದಾರೆ, ಇನ್ನು ಕೆಲವರು ವೇಟಿಂಗ್ ಅಲ್ಲೂ ಇದ್ದಾರೆ. ಬಟ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾವ ಪ್ರಿಪರೇಷನ್ ಅಲ್ಲಿ ಬರ್ತಾ ಇದ್ದಾರೆ ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಸೊ ನೀವು ಕೂಡ ವೇಟ್ ಮಾಡ್ತೀರಿ ಅಂಟಿಲ್ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಆಫ್ಟರ್ ದಿ ಶಾರ್ಟ್ ಬ್ರೇಕ್. ಅಂಡ್ ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಕ್ಲಾಸ್ ಇನ್ ಅಸೋಸಿಯೇಷನ್ ವಿತ್ ನಮ್ಮ ಟಿವಿ ಅಂಡ್ ಆಪಲ್ ಪ್ಲೈ ಪ್ರೆಸೆಂಟ್ಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಸೀಸನ್ 2 ಪವರ್ಡ್ ಬೈ ಅರುಣಾ ಮಸಾಲಾ, ದಟ್ ಈಸ್ ದ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಅಂಡ್ ದಾವತ್ ಬಾಸ್ಮತಿ ರೈಸ್ ದಿ ಫೈನೆಸ್ಟ್. ಆಲ್ಸೋ ನಮ್ಮ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ದಿ ಐಡಿಯಸ್ ಇಂಡಿಯನ್ ಡಿಸೈನ್ ಸ್ಕೂಲ್, ಲಲಿತಾ ಜುವೆಲ್ಲರ್ಸ್, ಹಾಗೆಯೇ ZMZ ಈವೆಂಟ್ಸ್, ಹನೀಫ್ ಝೆಡ್, ಜೊತೆಗೆ ಕೆ ಡೆಕಾರ್ ಅಂಡ್ ಲಿಟಲ್ ಮ್ಯಾಂಗಲೋರ್. ಸೊ ಲೆಟ್ಸ್ ಸಿ ಹೂ ಇಸ್ ದ ನೆಕ್ಸ್ಟ್ ಕಂಟೆಸ್ಟೆಂಟ್.
ಹಲೋ ಮೇಡಮ್, ಚಿಕನ್ ಕೈಮಾ ಚಿಕನ್ ಸೂಪ್ ಥರ ಮಾಡಿ ಮರಾಠಿ ಸ್ಟೈಲಲ್ಲಿ ಮಾಡಿದ್ದೆ. ಚಿಕನ್ ಸೂಪ್, ಚಿಕನ್ ಕೈಮಾ ಚಿಕನ್ ಸೂಪ್ ಮಾಡಿದ್ದೀನಿ ಮರಾಠಿ ಸ್ಟೈಲಲ್ಲಿ, ಅಂದರೆ ನಮ್ಮದು ಮರಾಠಿಸು ಅದು. ಚಿಕನ್ ಕೈಮಾ ಹೇಳಿದ್ರಿ, ಏನು ಚಿಕನ್ ಕೈಮಾ ಅಂತ ಹೇಳಿದರೆ ಚಿಕನ್ ಲೆಗ್ ಬೋನ್ಸ್ ಎಲ್ಲ ತೆಗಿಯೋದು, ಮತ್ತು ಮೆತ್ತಗಿರುತ್ತಲ್ಲ ಅದೆಲ್ಲ ಇದು ಸಣ್ಣಗೆ ಮಿಕ್ಸಿಯಲ್ಲಿ ಇದು ಮಾಡಿಬಿಟ್ಟು ಮಸಾಲ ಐಟಮ್ ಎಲ್ಲ ಹಾಕಿಬಿಟ್ಟು. ಸೊ ನೀವು ಹೇಳಿದ್ದು ಕೀಮಾವನ್ನು ನೀವು ಹೀಗೆ ಮಾಡಿದ್ದು, ರೌಂಡ್ ಬೋಲ್ಸ್ ಆಗಿ ಮಾಡಿದ್ದು, ಬಾಲ್ಸ್ ಫ್ರೈ ಮಾಡಿದ್ದು. ಅದಕ್ಕಾಗಿ ನಾನು ಕೇಳಿ, ಕೈಮಾ ಅಂದರೆ ಹೇಳಿದರೆ ಅವರದು ಮರಾಠಿ ಸ್ಟೈಲಲ್ಲಿ ಕೀಮಾ, ಬಟ್ ವಾಟ್ ನೀವೆಂತ ಹೇಳ್ತೀರಂತ ಹೇಳಿ. ಚಿಕನ್ ಕೈಮಾ ಟೇಸ್ಟ್ಗೆ ಏನು ಹಾಕಿದ್ದೀರಾ ಇದಕ್ಕೆ ಮಸಾಲ ಐಟಮು ಎಗ್, ಮತ್ತು ಇದು ಜೀರಾ ಪೌಡರು, ಪೆಪ್ಪರ್ ಪೌಡರು, ಮತ್ತು ಗರಂ ಮಸಾಲ ಹಾಕಿಬಿಟ್ಟು ಎಗ್ ಇದು ಕೈಮಾ ಗ್ರೈಂಡ್ ಮಾಡುವಾಗನೇ ಹಾಕಿಬಿಡೋದು, ಆಮೇಲೆ ಎಣ್ಣೆಯಲ್ಲಿ ಮಾಡೋದು. ಈ ಸೂಪನ್ನು ಹೇಗೆ ಮಾಡಿದ್ದೀರಾ? ಸೂಪ್ ಅಂತ ಹೇಳಿದ್ರೆ ಇದು ಚಿಕನ್ ಇರುತ್ತೆ, ಚಿಕನ್ನು ಟೊಮೆಟೊ ಉಪ್ಪು ಅರಿಶಿನ ಪುಡಿ ಅಷ್ಟೇ ಹಾಕೋದು, ಮತ್ತು ಚಿಕನ್ ಟೊಮೆಟೊ ಉಪ್ಪು ಅರಿಶಿನ ಪುಡಿ, ಜೀರಾ ಬೆಳ್ಳುಳ್ಳಿ ಸ್ವಲ್ಪ ಕ್ಲಿಯರ್ ಸೂಪ್. ನಮ್ಮದ್ರೆಲ್ಲ ಹೈಯೆಸ್ಟ್ ಮಾಡೋದು ಇದೆಲ್ಲ ಜಾಸ್ತಿ, ನಮ್ಮದ್ರೆಲ್ಲ ಹೈಯೆಸ್ಟ್ ಮಾಡ್ತಾರೆ ಇದನ್ನೇ ಮಕ್ಕಳಿಗೆಲ್ಲ ಕೊಡೋದಾದರೆ ಊಟಕ್ಕೆ ತಿನ್ನಿಸೋದು. ಹೆಲ್ದಿ ಸೂಪ್ ಮಕ್ಕಳಿಗೆಲ್ಲ ಅದೇ ಹೋಮ್ಮೇಡ್, ಮಕ್ಕಳಿಗೆಲ್ಲ ಇದೇ ಕೊಡ್ತೀವಿ, ಮತ್ತು ಬಾಣಂತಿಯವ್ರಿಗೆ ಇದೇ ಕೊಡ್ತೀವಿ ಜಾಸ್ತಿ. ಹಾಗೆ ಕಾನ್ಸೆಪ್ಟ್ ತಗೊಂಡು ಮಹಾರಾಷ್ಟ್ರನ್ ಫುಡ್ ಮಾಡಿದ್ದೀರಾ? ಹೌದು. ಎಷ್ಟು ಇನ್ನೋವೇಟಿವ್ ಇದ್ದೀರಾ? ದ ಮೊಮೆಂಟ್ ಮಂಗಳೂರಲ್ಲಿ ನೀವು ಮಹಾರಾಷ್ಟ್ರನ್ ಫುಡ್ ಮಾಡಿದ ತಕ್ಷಣ ಇನ್ನೋವೇಷನ್ ಕಮ್ಸ್, ನಮ್ಮ ಮನಸ್ಸಿಗೆ ಇನ್ನೋವೇಷನ್ ಬರ್ತದೆ. ಎಷ್ಟು ಇನ್ನೋವೇಟಿವ್ ಇದ್ದೀರಾ ನೀವು? ನಾವು ಇದರಲ್ಲಿ ನಿಮಗೆ ಮುಂದೆ ತಗೊಂಡು ಹೋದರೆ ವಾಟ್ ಆರ್ ದ ಪಾಸಿಬಿಲಿಟೀಸ್ ಯು ಕ್ಯಾನ್ ಶೋಕೇಸ್? ಎಸ್ ಮೇಡಮ್, ನಾನು ಮಾಡ್ತೀನಿ, ಮಾಡೋಷ್ಟು ಇದಿದೆ. ಏನು ಮಾಡ್ತೀನಿ? ಆ್ಯಕ್ಚುಲಿ ನಾವು ಕುಕ್ಕಿಂಗ್ದೇ ಇದು ಕೆಲಸ ಮಾಡೋದು. ರೆಸ್ಟೋರೆಂಟ್ ಇದೆಯಾ? ಅಲ್ಲಲ್ಲ, ಕಾನ್ವೆಂಟಲ್ಲಿ. ಓಕೆ, ಯು ಆರ್ ಎ ಕುಕ್ ಇನ್ ಎ ಕಾನ್ವೆಂಟ್. ಈ ಏಪ್ರನಿಗೆ ಎಷ್ಟು ವ್ಯಾಲ್ಯೂ ಇದೆ ನಿಮ್ಮ ಜೀವನದಲ್ಲಿ? ತುಂಬ ವ್ಯಾಲ್ಯೂ ಇದೆ ಮೇಡಮ್, ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಇಂಥ ಸ್ಟೇಜಲ್ಲಿ ನಮಗೆ ಇದು ಬಂದುಬಿಟ್ಟು ನಾವು ಇಂಥ ಅವಕಾಶ ಕೊಡ್ತೀರಲ್ಲ, ಅದೊಂದು ನಮಗೆ ಸ್ವಲ್ಪ ಇನ್ನೂ ಮುಂದಕ್ಕೆ ಹೋಗೋ ಚಾನ್ಸಸ್ ಸಹ ಇರ್ಬೋದು. ಎಷ್ಟು ಮುಂದೆ ಹೋಗ್ಬೋದು ಹೇಳೋಕ್ಕಾಗಲ್ಲ ಮೇಡಮ್. ಅದು ನೀವು ಇಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ, ಹೊರಗಿನಿಂದ ಬಂದಿದ್ದೀರಾ? ನಾವು 20 years ಆಯ್ತು ಇಲ್ಲಿ ಈ ಊರಲ್ಲಿದ್ದು. ಈ ಊರಲ್ಲಿ. ಸೊ ರಾಧಾ, ಥ್ಯಾಂಕ್ ಯು. ಈ ಮಾಡಿದ ಎಲ್ಲ ಇದರ ವಿಷಯ ಕೆಲವು ಹೇಳ್ಬೋದಾ ಪ್ರವೀಣ? ಎಸ್ ಮ್ಯಾಮ್. ಆ್ಯಸ್ ಅ ಸ್ಟಾರ್ಟರ್, ನಾನ್ ವೆಜ್ಜಲ್ಲಿ ಐ ಹ್ಯಾವ್ ಗಿವನ್ ಸ್ಟಫ್ಡ್ prawns with caprel masala and egg coated with again prawns caprel. With that I have given one dip there, that is also caprel. And the second one is coconut truffleitis. I have given it in 3 layers. First one is chocolate, second one is coconut and carrot, and third one is nuts and rose petals. And the last one it is coconut dream cake. It is first layer is coconut sponge, second one is whipping cream and coconut cream, and third the top layer is of coconut water. Where does caprel come from? Goa, ma'am. I am from Karwar, border of Goa. So this is stuffed prawns, is it? Yeah, stuffed prawns. As an squid, huh? नहीं
ऊपर से squid, huh? Squid. Squid inside prawn. Inside prawns it is. Can you explain? ನೀವು ಎಕ್ಸ್ಪ್ಲೇನ್ ಮಾಡ್ಬೋದಾ ಕ್ಯಾಫ್ರಲ್ ಮಸಾಲ ಹೇಗೆ ಮಾಡಿದರೆ? ಕ್ಯಾಫ್ರಲ್ ಮಸಾಲ ಜಸ್ಟ್ ಇಟ್ ಇಸ್ ಅ ಕೊರಿಯಾಂಡರ್ ಮ್ಯಾಮ್. ಸ್ಪೈಸಸಲ್ಲಿ ಕಾರ್ಡಮಮ್, ಕ್ಲೋವ್ ಮತ್ತು ಸಿನಮನ್, ರಾ ಆನಿಯನ್, ಜಿಂಜರ್ ಗಾರ್ಲಿಕ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಜೀರಾ. Trying to touch your rose petals. Rose petals. It's nice. Thank you, ma'am. I love the top coating. Well done. It's a carrot and coconut. You are an artistic person. Thank you. Thank you. And I'm viewing this before eating. Good. I believe art is something to be tasted. Thanks, ma'am. Thanks a lot. Nice. I won't say nice because I've not tasted. Almond is, I crumbs. think- Almond crumbs it is. Top one. Super. ಎಷ್ಟು ವ್ಯಾಲ್ಯೂ ಈ ಫುಡ್ಡಿಗಿದೆಯಾ ಅಷ್ಟೇ ವ್ಯಾಲ್ಯೂ ಆ ಏಪ್ರನ್ನಿಗಿದೆ. ಈ ಮಾಸ್ಟರ್ ಶೆಫ್ ಸೀಸನ್ 2 ನಿಮ್ಮ ಜೀವನದಲ್ಲಿ ಎಷ್ಟು ಮಾನ್ಯತೆ ಇರ್ತದೆ? Very important, ma'am, because I'm new for this place from last 10 years. We are in Bangalore. Ma'am, by profession ನಾನು ಅಡ್ವೊಕೇಟ್, ಬಟ್ ಪ್ರೆಸೆಂಟ್ ಲೆಕ್ಚರಿಂಗ್ ಮಾಡ್ತಾ ಇದ್ದೇನೆ. ಪಾರ್ಟ್ ಟೈಮ್ ನಾನು ಬೇಕಿಂಗ್ ಮತ್ತು ಕುಕಿಂಗ್ ಮಾಡ್ತೇನೆ ಬಿಕಾಸ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಕುಕಿಂಗ್. ಇಟ್ಸ್ ಮೈ ಪ್ಯಾಷನ್. ಕುಕಿಂಗ್ ಇಸ್ ಮೈ ಐ ಸ್ಟಾರ್ಟೆಡ್ ಕುಕಿಂಗ್ ಫಾರ್ ಮನೆ ಜನರಿಗೋಸ್ಕರ ನಾನು ಕುಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಈಗ ನನ್ನ ಕಸ್ಟಮರ್ಸ್ ಏನಿದ್ದಾರೆ ಓನ್ಲಿ ಔಟ್ಸೈಡರ್ಸೇ ಇದ್ದಾರೆ, ಲೋಕಲರ್ ನಂಗೆ ತುಂಬ ಕಡಿಮೆ ಜನ ಇದ್ದಾರೆ. ಸೊ ಇದು ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ನಾನು ಪ್ರೂವ್ ಮಾಡಲಿಕ್ಕೆ ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು, ಟು ಪ್ರೂವ್ ಮೈ ಸೆಲ್ಫ್, ಎಸ್ಪೆಷಲಿ ಅಮಾಂಗ್ ಮ್ಯಾಂಗ್ಳೂರಿಯನ್ಸ್ ಮಧ್ಯೆ. ಫಾರ್ ಅ ವುಮನ್ ಅದು ಚಾಲೆಂಜಿಂಗೇ. ಎಸ್ ಮ್ಯಾಮ್. ಬಟ್ ನಥಿಂಗ್ ಈಸ್ ಇಂಪಾಸಿಬಲ್. ಯಸ್, ಡೆಫಿನೆಟ್. ಎಸ್ಪೆಷಲಿ ನಮ್ಮಂಥ ಹೋಮ್ ಕುಕ್ ಅವರಿಗೆ ಬೈ ಪ್ರೊಫೆಷನ್ ಏನಿದ್ದಾರೆ ಅವರಿಗೆ ಎಲ್ಲಾದರೂ ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತದೆ. ಬಟ್ ನಮ್ಮಂಥವ್ರು ಏನಿದ್ದಾರಲ್ಲ, ವೆರಿ ರ್ಯಾರ್ಲಿ ಇಂಥದ್ದೊಂದು ಪ್ಲ್ಯಾಟ್ಫಾರ್ಮ್ ಸಿಗ್ತದೆ ಮ್ಯಾಮ್. ಸೊ ದಿಸ್ ಇಸ್ ಒನ್ ಅಪಾರ್ಚುನಿಟಿ ಅಂತ ನಾನು ಹೇಳ್ಬೋದು. ಈ ಅಪೋರ್ಚುನಿಟಿಯನ್ನು ನೀವು ಯೂಸ್ ಮಾಡಲಿಕ್ಕೆ ಬಯಸ್ತೀರಾ? ಎಸ್ ಮ್ಯಾಮ್, ಡೆಫಿನೆಟ್ಲಿ. ಯಾಕೆ ನನಗೊಂದು ಅಂದರೆ ಮೈ ಹಸ್ಬೆಂಡ್ ಇಸ್ ಎಲ್ಲದರಲ್ಲೂ ಸಪೋರ್ಟಿವ್ ಇದ್ದಾರೆ. ಐ ಹ್ಯಾವ್ ನನಗೊಂದು ಸ್ಮಾಲ್ ಆಸೆ ಇದೆ ಅಂತ ಹೇಳಿದರೆ, ನಂದೊಂದು ಓನಾಗಿ ಕೆಫೆ ಇರಬೇಕು ಅಂತ ತುಂಬ ಆಸೆ ಇದೆ ನನಗೆ, ಎಸ್ಪೆಷಲಿ ಮಂಗಳೂರಲ್ಲಿ. ಸೊ ಐ ಆಮ್ ಪ್ಲ್ಯಾನಿಂಗ್ ಫಾರ್ ದಟ್. ನಂದು ಪ್ರೊಫೆಷನನ್ನು ಆಚೆ ಇಟ್ಟು, ಎಸ್ಪೆಷಲಿ ನಂದು ಲಾ ಪ್ರೊಫೆಷನ್ ನಾನು ಬಿಟ್ಟಿದ್ದೇನೆ ಅಂದರೆ ಫುಲ್ ಬಿಟ್ಟಿಲ್ಲ, ನಾನು 10% ಇಟ್ಕೊಂಡಿದ್ದೇನೆ ಸೈಡ್ ಬೈ ಅಂದರೆ. ಬಟ್ ನನಗೆ ಫುಲ್ಲಿ ನಾನು ಕುಕ್ಕಿಂಗ್ ಕಡೆ ನಂಗೆ ಮೂವ್ ಆಗಲಿಕ್ಕೆ ತುಂಬ ಇಂಟ್ರೆಸ್ಟ್ ಇದೆ. ನಾನು ಬರುವ ಬ್ಯಾಕ್ಗ್ರೌಂಡಿಂದ ಈಸ್ ಫ್ರಮ್ ಅ ರೆಸ್ಟೋರೆಂಟ್. ಎಸ್ ಮ್ಯಾಮ್. ಇವತ್ತು ಚಾಲೆಂಜಿಂಗ್ ಆ್ಯಂಡ್ ಮಶ್ರೂಮಿಂಗ್ ಪ್ರೊಫೆಷನ್ ಆಗಿದೆ. ಹೌ ಆರ್ ಯು ಗೋಯಿಂಗ್ ಟು ಫೇಸ್ ಇಟ್? ಹೇಗೆ ನೀವು ಅದನ್ನು ಫೇಸ್ ಮಾಡ್ತೀರಾ ಇಫ್ ನಿಮಗೆ ಒಂದು ಅಪೋರ್ಚುನಿಟಿ ಸಿಕ್ಕಿತ್ತು? ಬಟ್ ನನಗೆ ಆ್ಯಸ್ ಫಾರ್ ಎಸ್ ಐ ಆಮ್ ನಾನಿದು ಎಕ್ಸ್ಪೀರಿಯನ್ಸಿಂದ ಹೇಳ್ತಾನೆ. ಬಟ್ ನಥಿಂಗ್ ಇಸ್ ಅ ಹ್ಯಾಸ್ ಅ ವೈಫ್, ಹ್ಯಾಸ್ ಅ ಮದರ್, ಮತ್ತು ಹ್ಯಾಸ್ ಅ ಅದು ಬಟ್ ಟು ಮ್ಯಾನೇಜ್ ದಿ ಕಿಚನ್ ಆಲ್ಸೋ ಇಟ್ ಇಸ್ ಎಷ್ಟು ಡಿಫಿಕಲ್ಟ್ ಅಂತ ನೋ ನೀಡ್ ಆಫ್ ಟೆಲ್ಲಿಂಗ್, ನಿಮ್ಗೆ ಗೊತ್ತಿರ್ಬೋದು. ಸೊ ಬಟ್ ಐ ಆಮ್ ಮ್ಯಾನೇಜಿಂಗ್ ಇಟ್. ಐ ಆಮ್ ಸ್ಟ್ರಾಂಗ್ ಇನಫ್ ಟು ಮ್ಯಾನೇಜ್ ಇಟ್. ಓಕೆ, ಪ್ಲೀಸ್ ಕ್ಯಾನ್ ಯು ಪಿಕ್ ಯುವರ್ ಟೀಮ್? ಎಸ್. Ravina, let me get up. You have something. You are selected for next round. Okay? Thank you so much. Please. ಓಕೆ ಫೈನ್. ಸೊ ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2
ಇದರ ಮುಂದಿನ ಕಂಟೆಸ್ಟೆಂಟ್ ಆಡಿಷನ್ಗೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಹಿಮ್. ಎಸ್, ಬನ್ನಿ 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 ಬನ್ನಿ. ಹಾಯ್ ಹಾಯ್ ಹಾಯ್. ನಿಮ್ಮ ಹೆಸರು? ಮಿಥುನ್. ಮಿಥುನ್ ಅವ್ರು ಎಲ್ಲಿಂದ? ಪುತ್ತೂರಿಂದ ಬಂದಿದ್ದೀರಾ? ಸೊ ಮಿಥುನ್ ಅವರೇ, ಕುಕಿಂಗ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ತಮಗೆ? ನನಗೆ ತುಂಬ ಇಂಟ್ರೆಸ್ಟ್ ಇದೆ, ಆದರೆ ಹೇಳಲಿಕ್ಕಾಗೋದಿಲ್ಲ ಅಷ್ಟೇ. ಹೇಳಿಕ್ಕಾಗೋದಿಲ್ಲ, ಅಲ್ಲಿ ಮಾಡಿ ತೋರಿಸುತ್ತಾ ಕುಕಿಂಗ್? ಸೊ ಏನು ಮಾಡ್ತಾ ಇದ್ದೀರಾ ತಾವು? ನಾವು ಬಟರ್ ಚಿಕನ್, ಸಲಾಡ್, ರಷ್ಯನ್ ಸಲಾಡ್ ಆ್ಯಂಡ್ ಒನ್ ಡೆಸರ್ಟ್. ಓಕೆ, ಇದು ಕುಕಿಂಗ್ ಬಿಟ್ಟು ತಾವು ಪರ್ಸನಲಿ ಏನು ಕಲಿತಾ ಇದ್ದೀರಾ? ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕಲಿತಾ ಇದ್ದೀರಾ? ಎಲ್ಲಿ? ಶ್ರೀನಿವಾಸಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿತಾ ಇದ್ದಾರೆ. ಓಕೆ, ಸೂಪರ್. ಸೊ ಇವತ್ತು ನೀವು ಮಾಡ್ತಾ ಇರೋದು ರಷ್ಯನ್ ಸ್ಯಾಲಡ್ ಮತ್ತೆ ಬಟರ್ ಚಿಕನ್ ಆ್ಯಂಡ್ ಗಾಜರ್ ಕಾ ಹಲ್ವಾ. ಆಹಾ, ಸೂಪರ್. ಆಲ್ ದ ವೆರಿ ಬೆಸ್ಟ್ ಮಿಥುನ್. ಪ್ಲೀಸ್ ಕಮ್ ಆನ್, ಸ್ಟಾರ್ಟ್. ಓಕೆ, ಇದು ಹಲ್ವಾನಾ? ನೀವೇ ಮಾಡಿರೋದು ಇದು? ಓಕೆ. ಆಗ್ಬೋದಪ್ಪ, ಬ್ಯಾಚುಲರ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳಿದ್ರೆ. ಯಾರು ಹೇಳಿದ್ದು ಕೇವಲ ಹೆಣ್ಣು ಮಕ್ಕಳೇ ಅಡುಗೆ ಮಾಡೋದು ಅಂತೇಳಿ? ಈಗ ಹುಡುಗರು ನೋಡಿ ಯಾವ ಥರ ಎಲ್ಲ ಅಡುಗೆ ಮಾಡ್ತಾರೆ. ಇವನ್ ದಿ ಬಾಯ್ಸ್ ಆರ್ ಎಕ್ಸೆಲ್ಡ್ ಇನ್ ಕುಕಿಂಗ್. ವಾವ್, ಪ್ರೌಡ್ಲಿ ಎಕ್ಸೆಪ್ಟ್ ಮೀ. ನಾನೇನು ಕಲಿಬೇಕಿದ್ದು ಈ ಸೀಸನ್ ಮುಗಿದಾಗ. ಘಮ ಘಮ ಬರ್ಲಿಕ್ಕೆ ಶುರು ಆಯಿತು. ತುಪ್ಪ ಎಲ್ಲ ಚೆನ್ನಾಗಿ ಹಾಕಿದ್ದೀರಾ ಅಂತ ಅಲ್ವಾ? ಇದು ಪುನಃ ಬೇಕಾಯ್ತು ಸ್ವಲ್ಪ. Hello. Hello, Mithun. ಮಿಥುನ್, ಇವತ್ತೇನು ತಂದಿದ್ದೀರಾ ನೀವು? ರಷ್ಯನ್ ಸಲಾಡ್, ಬಟರ್ ಚಿಕನ್ ಆ್ಯಂಡ್ ಗಾಜರ್ ಹಲ್ವಾ. ಗಾಜರ್ हलवा. Russian salad, veg or non-veg? बोथ मिक्स, वेज एंड नॉन मिक्स. नॉन वेज में क्या है? व्हाट इज इन नॉन वेज? मायोनीज विद एग वाइट एंड ಚಿಕನ್ ಹಾಕಿದ್ದೀರಾ? ನೋ ಚಿಕನ್, ಓನ್ಲಿ ಎಗ್ ವೈಟ್. ಎಗ್ ವೈಟ್. ಮೇಯೋನೀಸ್ ನೀವೇ ಮಾಡಿದ್ದಾ? ಹೌದು, ನಾವು ಮನೆಯಲ್ಲಿ ನೀನೇ ಮಾಡಿದ್ದ? ಎಸ್. ಏನು ಹಾಕಿದ್ದು? ಎಗ್ ವೈಟ್, ಗಾರ್ಲಿಕ್, ವೈಟ್ ಪೆಪ್ಪರ್ ಆ್ಯಂಡ್ ದೆನ್ ಸಾಲ್ಟ್, ಲಿಟಲ್ ಬಿಟ್ ಸಾಲ್ಟ್, ವಿನಿಗರ್ ಆ್ಯಂಡ್ ಸನ್ಫ್ಲವರ್ ಆಯಿಲ್. ಯಾವ ವೆಜಿಟೇಬಲ್ಸ್ ಯೂಸ್ ಮಾಡಿದ್ದೀರಿ? ಬೀನ್ಸ್, ಪೊಟ್ಯಾಟೊ ಆ್ಯಂಡ್ vegetable is only 2 beans, potato and carrot. Then egg white, apple, pomegranate. मेयोनीज आपने खुद अपने बनाया? अपने बनाया, एग वाइट के साथ. एग वाइट. बट इसमें आपको सीजनिंग मिसिंग है. देयर द मिसिंग ऑफ सीजनिंग. सॉल्ट वो मिस है. लिटिल ऑफ शुगर वो मिसिंग. एंड साथ साथ दैट sourness also, vinegar. वो भी कम है. ಓಕೆ. ನಿಮಗೆ ಅಡುಗೆ ಮಾಡೋದಂದರೆ ಖುಷಿಯಾ? ಹೌದಾ? ಎಲ್ಲಿಯಾದರೂ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ನಾವು ಮಾಡ್ತಿದ್ದೆ. ಮನೆಯಲ್ಲಿ ಹೋಮ್ ಮೇಕರ್. बटर चिकन में बटर चिकन का टेस्ट नहीं है. इसमें कस्तूरी मेथी एंड जिंजर, इसका फ्लेवर है ज़्यादा, मोर आना चाहिए बट फ्लेवर. एंड दैट स्मूथ ग्रेवी, टमाटो एंड कैसू, वो स्मूथ ग्रेवी नहीं है. ಏನು ಮಾಡಿದ್ದೀರಾ ಇದು ಮಾಡಲಿಕ್ಕೆ? ಫಸ್ಟ್ ಆನಿಯನ್, ಟೊಮೆಟೊ, ಕ್ಯಾಶ್ಯೂ ರೋಸ್ಟ್ ಮಾಡಿ ಇದು ಗ್ರೈಂಡ್ ಮಾಡಿದೆ ಅಷ್ಟೇ. ಚಿಕನನ್ನು ಮ್ಯಾರಿನೇಷನ್ ಮಾಡಿ ಆಯಿಲ್. ಒಳ್ಳೆ ಆಗಿದೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರಲಿಲ್ಲ, ಆದರೆ ನಿಮ್ಮದೇ ಅಂತ ಒಂದು ರೆಸಿಪಿಯನ್ನು ಕ್ಯೂರೇಟ್ ಮಾಡಿದ್ದೀರಾ. ಬಟರ್ ಚಿಕನ್ ಅಂತ ಹೇಳಿದರೆ ಆ ಮಸಾಲೆಯ ಪ್ರತಿಯೊಂದು, ಈಗ ನನಗೆ ಕೆಮ್ಮು ಬರ್ತಾ ಇದೆ, ಯಾಕೆ?
ಆ ಖಾರ ನಮ್ಮ ಇದಕ್ಕೆ ಆಗ್ತದೆ. ಸೊ ಆ ಮಸಾಲೆ ಫ್ರೈ ಆಗೋದು ವೆರಿ ಇಂಪಾರ್ಟೆಂಟ್. ಮತ್ತು ಚಿಕನ್ ಉಂಟಲ್ಲ ಟೆಂಡರ್ ಇರಬೇಕು. ಅದು ಬಾಯಿಗೆ ಹಾಕಿದ ತಕ್ಷಣ ಇಲ್ಲದಿದ್ದರೆ ಅದು ಬಟರ್ ಚಿಕನ್ ಹೇಳೋದಿಲ್ಲ, ಬಟ್ರಲ್ಲೇ ಬೇಯುವುದು. ಕಂಪ್ಲೀಟ್ಲಿ ಬಟರಲ್ಲಿ ಬೇಯಿದ ಚಿಕನಿಗೆ ಬಟರ್ ಚಿಕನ್ ಹೇಳ್ತಾರೆ. Should be smooth gravy. ಇದರಲ್ಲಿ ಎಂತ ಎಲ್ಲ ಹಾಕಿದೆಯಾ? Carrot, milk and cashew. ಅಲ್ಲ, ಮಾಡಿದ್ದು ಹೇಗೆ? ಈಗ ಎಲ್ಲ ಹಾಕಿದಲ್ಲಿ ಕಾಣ್ತಾ ಇದೆ. ನೀನು ಹೇಗೆ ಈ ಕ್ಯಾರೆಟ್ ಹಲ್ವಾವನ್ನು ಮಾಡಿದ್ದೆ? With grinding. ಗ್ರೇಟಿಂಗ್ ಆಯಿತು. Then putting some ghee and then saute on the carrot and some milk, sugar. ಇದು ಹಾಕಿದೆಯಾ? ಎಂತ ಖರ್ಜೂರ ಹಾಕಿದೆಯಾ? No. ಇಲ್ಲ, ಗೋಡಂಬಿದು ಮಾತ್ರ. It's more roast. In cashew also burnt, extra roast and ನೀನು resin ಶೆಫ್ kismis ಆಗಬೇಕಾದ್ರೆ also. ಒಂದು ಹಂತಕ್ಕೆ ಬಂದು ಅದು ಪರ್ಫೆಕ್ಟ್ ಇರಬೇಕು. ಯಾಕೆಂದರೆ ಹೇಳಿದರೆ ನಾವು ಅಲ್ಲಿ ವ್ಯಾಪಾರ ಮಾಡೋದು ಅಲ್ವಾ? ಹೀಗೆ ಅಡುಗೆ ಮಾಡಿ ನನಗೆ ಕೊಟ್ಟರೆ ನಾನು ತಿಂದು ವಾ ಹೇಳ್ತೇನೆ. ಎವ್ರಿ ಇಂಗ್ರೀಡಿಯೆಂಟ್, ಇದರಲ್ಲಿದ್ದ ಪ್ರತಿಯೊಂದು ವಸ್ತು ಕರೆಕ್ಟ್ ಇರಬೇಕು. ಆವಾಗ ಮಾತ್ರ ಅದು ಒಂದು ಐಟಮ್ ಟು ಪ್ರೆಸೆಂಟ್. ನೀನು ನಿನ್ನ ಪ್ರಯತ್ನವನ್ನು ಮೀರಿ ಮಾಡಿದೀಯ. Thank you. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ಗಳು ನನಗಂತೂ ಖುಷಿ ಆಯ್ತಪ್ಪ. ಒಂದು ಕಡೆಯಲ್ಲಿ ವಿಭಿನ್ನವಾದಂತಹ ರುಚಿ, ಡಿಫ್ರೆಂಟ್ ಸ್ಟೈಲ್ ಆಫ್ ಡಿಫ್ರೆಂಟ್ ಕ್ಯೂಸನಲ್ಲಿದ್ದಂತಹ ರೆಸಿಪೀಸ್ಗಳಾದರೆ, ಇನ್ನೊಂದು ಕಡೆಯಲ್ಲಿ ಅಥೆಂಟಿಕ್ ನಮ್ಮ ಮಂಗಳೂರಿನ ಖಾದ್ಯಗಳು ಕೂಡ ಇತ್ತು. ಸೊ ಹಾಗಿರುವಾಗ ಕೆಲವರು ಸೆಲೆಕ್ಟ್ ಆದರು, ಕೆಲವರು ರಿಜೆಕ್ಟ್ ಆದರು, ಕೆಲವರು ವೇಟಿಂಗಲ್ಲಿದ್ದಾರೆ. ಬಟ್ ಎನಿವೇ, ಮುಂದಿನ ಸಂಚಿಕೆಯಲ್ಲಿ ಎಷ್ಟು ಜನ ಕಂಟೆಸ್ಟೆಂಟ್ ಇರ್ತಾರೆ, ಯಾವ ಥರ ಪ್ರೆಸೆಂಟ್ ಮಾಡ್ತಾರೆ. So of course, this is your favorite cooking show, that is Masterclass, in association with Namma TV and Apple Ply presents Masterclass Chef of the Year Season 2, powered by Aruna Masalegalu Taste and Trust since 1980 and Davat Basmati Rice, the finest. So finest and flawless agiri and chanag tinni ಖುಷಿಯಿಂದ ಇರಿ. ನಾಳಿನ ಎಪಿಸೋಡ್ ಅಲ್ಲಿ ಸಿಗುವ. Until, keep watching Namma TV. Bye bye. Masterclass in association with Apple Ply presents Masterclass Chef of the Year Season 2, powered by Aruna Masala, Taste and Trust since 1980, Davat Biryani Rice, the finest. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶಶಿ ಸೋಪ್ ಹಾಗೂ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್.